सर्वभूतेषु भ्रान्तिरूपेण संस्थिता ममेतद्क्रियते शुम्भदैत्य निराकृते ओम तोममेतद्क्रियते शुम्भदैत्य निराकृते देवे समेते नमरे निरुम्भे नमराजते स्वाहा दत्त्याः पार्वत्या निसृताम्बिका लोके क्रियते स्वाहा तस्यां विनिर्गतायान्तो कृष्णाभोत्सापि पार्वती ततोऽम्बिकाम्बरं रूपं विप्राणां तपनोहरम्
सर्वेशे सर्वशक्ति समन्विते वेत्राहिनो देवी दुर्गे देवी नमोस्तुते प्रणतानां दत्तं देवी विश्वाद्यारिणे त्रैलोक्यवासना मेध्ये लोकानां प्रदा भवां दुर्गा परमेश्वरी नमः प्रार्थनां समर्पयामि ದೇವರ ಸನ್ನಿಧಾನಗಳು ಭಕ್ತಿಯುದ್ಧಾರ ಶ್ರದ್ಧಾರ ಪ್ರಾರ್ಥನೆ ಮಾಡ್ಕೊಂಡಾಗ ವಿಶೇಷವಾದ ನಂಗೆ ಒಂದು ಪ್ರತಿಯೊಂದು ಕಾರ್ಯದ ಆರಂಭ ಭಾಗಗಳು ಒಂದು ಪುಣ್ಯಾಹ ವಾಚನ ಪಡೆದೆ ಒಂದು ಕರ್ತವ್ಯವನ್ನು ಪಡೆಗೊಂಡು ಪಣ್ಣೊಂದಾಂಡ ಕರ್ಮ ಶುದ್ಧಿಗೋಸ್ಕರವಾದ ಅಂಜನೆ ಆ ದಿನ ಶುಭತ್ವ ಪಡೆತಂಡ್ರಿಗೋಸ್ಕರವಾದ ಅಂಜನೆ ನಂಗೆ ಮಾತ ಮಂಗಲತ್ವ ಶುದ್ಧಿಗೋಸ್ಕರವಾದ ನಂಗೆ ಜಿತ್ತಿ ಕ್ರಿಯೆ ಪಡೆದರ್ಥ ಅವಾಗ ಐತೆ ಪಣಂದು ಕೊಣಗ ಯಜಮಾನಗಳಿಗೆ ಅಂಜನೆ ಪರಿವಾರ ದಾಖಲೆಗೆ ಅಂಜನೆ ಸ್ಥಳಕ್ಕೂ ಇದು ಪೂರ ಎಡ್ಡೆ ಆವಡು ಪಡೆದ ಬಂದಾಗ ಶಾಂತಿರಸ್ತು ಪುಷ್ಟಿರಸ್ತು ತೃಪ್ತಿರಸ್ತು ವೃದ್ಧಿರಸ್ತು ಪಡೆದು ಇಂಜ ಒಂದಿಂಜೆ ಆವಡ ಪಡೆದು ಪಣಂದು ಬೋರೆಗೊಂಡು ಶಾಂತಿ ಆವಡೆ ಅಂಜನೆ ಸಂತೋಷ ಬರಡೆ ಅಂಜನೆ ಪುಷ್ಟಿ ಆವಡೆ ಆರೋಗ್ಯದ ಕಡೆ ಇಂಜ ಬಂದು ಐಟು ಪಡೆಯಕೊಂಡಾಗ ಯೋಗಕ್ಷೇಮಾನ ಕಲ್ಪತಾಂ ಪಡೆದು ಏದೊಡ್ಕೊಂಡು ಬಂದು ಪಾತ್ರೆಲ್ಲ ಪಂಡ್ರೆಗೊಂಡು ಪಣ್ಣದಾಂಡ ಯೋಗಲ ಕ್ಷೇಮಲ ದೇವರೇ ಎಕರಿಗೆ ಕಲ್ಪಿಸಾಲೇ ಪಡೆದೆ ಅವಾಗ ಯೋಗ ಪಡೆದಾಂಡ ನಾದ ಕ್ಷೇಮಗೊಂಡ ನಾದ ಪಡೆದು ನಮ್ಮ ತಿಳಿಗೆ ಅಪ್ರಾಪ್ತಸ್ಯ ಪ್ರಾಪ್ತಿ ಯೋಗ ಪ್ರಾಪ್ತಸ್ಯ ಪರಿವಾರಂ ಕ್ಷೇಮ ಪಡೆದು ನಮ್ಮ ಆವಂಗನ ಒಂದು ಬೇರೆ ಆದುಕೊಂಡೊಂದು ಆಂಡ ಐತಿ ಯೋಗ ಅಂದುವುದರಿಗೆ ಅವಾಗ ಅವು ಬತ್ತಿನ ಯೋಗ ಅವು ಸ್ಥಿರವಾದಂತೊಂದು ಆಂಡ ಕ್ಷೇಮ ಅಂದರ್ಥ ಅವಾಗ ಅಂದಿತ್ತ ಯೋಗಕ್ಷೇಮ ಪ್ರಾಪ್ತಿ ಆವಡೊಂದು ಆಂಡ
ಅನನ್ಯಾಶ್ಚಿಂತೆಯಂತೋ ಮಾಂ ಯೇ ಜನಾಃ ಪರ್ಯಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ಮಹಾಮ್ಯಹಂ ಪಡೆದೆ ಅಂಕ ಪವಿತ್ರವಾದ ಗಂತಾಂಜಿತಿ ಭಗವದ್ಗೀತೆ ಕೃಷ್ಣದೇವರ ಅರ್ಜುನ ದುರ್ಬುದಿದೆ ಅಂಕ ಪೂರ ಲೋಕಕ್ಕೆ ಸಾಧ್ಯ ಪಣ್ಣಂದಾಂಡ ಅನನ್ಯಾಶ್ಚಿಂತೆಯಂತೋ ಮಾಂ ಪಣ್ಣಂದಾಂಡ ಏರ್ ದೇವರಂದರ್ಥ ಅಪಗ ಎನನಿ ಏರ್ ಅನರ್ಥವಾದ ನಿತ್ಯಲ ಸ್ಮರಣೆ ಮತ್ತು ನಿತ್ಯಲ ಆಯನ ಯೋಗ ಕ್ಷೇಮ ಯಾನ ಧಾರಣೆ ಮತ್ತು ಪಡೆದೆ ಅಪಗ ಅಂಜಿತ್ತ ಮಂಜಿ ಯೋಗ ನಂಗೆ ಮನುಷ್ಯ ಜನ್ಮ ಕೊಟ್ಟನೆ ಮಲ್ಲ ಯೋಗ ಅಂದತ್ತೆ ಭೂಮಿಡೆ ಅಪಗ ಅಂಜಿತ್ತ ಮಂಜಿ ಮನುಷ್ಯ ಜನ್ಮ ಕೊಟ್ಟಿ ಬಕ್ಕ ಧರ್ಮ ಕರ್ಮ ಅನುಷ್ಠಾನ ಮತ್ತು ಪುಣ್ಯ ಸಂಪಾದನೆ ಪ್ರತಿ ಪವಿತ್ರವಾದ ಜನ್ಮ ಪಡೆದಾಂಡ ಈ ಮಾನವ ಜನ್ಮ ಅನ್ಕೊಂಡ್ರೆ ಅಂಜಿತ್ತ ಮಂಜಿ ಮಾನವ ಜನ್ಮ ಕೊಟ್ಟಿ ಬಕ್ಕ ತನಗೆ ಏತು ತೀರುಂಡ ಆತ ಪುಣ್ಯ ಸಂಪಾದನೆ ಮಾಡ್ಕೊಳಗೆ ಜೀವನಾರ್ಥವಾದ ಬೇರೆ ಬೇರೆ ಉದ್ಯೋಗ ಜಂಜಾಟ ಸಂಸಾರ ತಾಪತ್ರ ಕಂಡು ಅವ ಅಂಜಿತ್ ನಿಂತಂದಾಂಡ ಸ್ವಲ್ಪ ಮತ್ಯಸ್ಯ ಧರ್ಮಸ್ಯ ಸಾಹಿತ್ಯ ಮಹತ್ವೋದ್ಭಾಯ ಒಳಗನೆ ಒಂದು ಕ್ಷಣ ಒಂದು ದೇವರನ್ನ ಕೆಲಸ ಮಾಡ್ತದೆ ಪುಣ್ಯ ಸಂಪಾದನೆ ಮಾಡ್ತಂದಾಂಡ ಅವೇ ನಮ್ಮ ಸಂಸಾರ ನಮ್ಮೆಲ್ಲ ತಾಪತ್ರ ಮತ್ತು ದೂರ ಮಾಡ್ತದೆ ರಕ್ಷಣೆ ಕೂಡ ಉಂಟು ಅದಕ್ಕೋಸ್ಕರವಾದ ಹಿರಿಯರ ನಾಲ್ಕು ಆವೇನು ಜಾಗರಣೆ ದೈವಸ್ಥಾನ ಇಂಕವಾದ ನಿರ್ಮಾಣ ಮತ್ತೊಂದು ಅವರು ದೇವರ ಬಿಂಬ ಪ್ರತಿಷ್ಠಾಪನೆ ಸರ್ವತ್ರ ವ್ಯಾಪಿಯ ಆ ದೇವರ ಚೈತನ್ಯನ ಒಂದು ಕಡೆ ಕೇಂದ್ರೀಕರಿಸಾದ ಎಂಚ ಗಾಡಿ ಸರ್ವತ್ರ ದಾಂಡ ನಂಗೆ ಬೀಸೋಡೊಂದು ದಾಂಡ ಒಂದು ಬೀಸಣಿಗೆ ಕೈ ಎಂಚ ಕೂಡ ಅಂಜನೆ ಫ್ಯಾನ್ ಎಂಚ ಉಪಯೋಗ ಹಾಕೊಂಡ ಅಂಜನೆ ದೇವರನ್ನ ಬಿಂಬ ಪಂಪಣಲ ಅವೇ ರೀತಿಯಿಂದ ಸರ್ವತ್ರ ವ್ಯಾಪಿಯ ಆ ದೇವರ ಚೈತನ್ಯನ ಒಂದು ಕಡೆ ನಮ್ಮ ಕೇಂದ್ರೀಕರಿಸಾದೆ ಆ ಭಗವಂತನ ರೂಪ ಅನುಸಂಧಾನ ಅಂತಂದು ದೇವರೇ ಈ ರೀತಿ ಅನುಗ್ರಹ ಮಕ್ಕಳೇ ಎಲ್ಲ ಜೀವನ ಭಾವನ ಮಕ್ಕಳೇ ಜನ್ಮಾಂತರ ದೂರ ಮಕ್ಕಳೇ ಹೊಡೆದು ಪ್ರಾರ್ಥನೆ ಮಾಡ್ತಾರೆ ದಾಂಡ ಅವಾಗ ದೇವರೇ ಅನುಗ್ರಹ ಮಕ್ಕಳೇ ನಮ್ಮ ಜನ್ಮ ಸಾರ್ಥಕ್ಯ ಅದಕ್ಕೋಸ್ಕರವಾದ ದೇವರ ಚೈತನ್ಯ ವೃದ್ಧಿಗೋಸ್ಕರವಾದ ಬಿಂಬ ಪ್ರತಿಷ್ಠಾಪನೆ ಮಾಡ್ಕೊಡು ಆ ಬಿಂಬೋಪಾದ ಸಾನ್ನಿಧ್ಯ ವೃದ್ಧಿಗೋಸ್ಕರವಾದ ಅಭಿಷೇಕ ಆಚರಣೆ ಮಾಡ್ಕೊಡು ಅಭಿಷೇಕ ಮತ್ತು ತನ್ಮೂಲಕ ಆ ತೀರ್ಥನ ಪ್ರೋಕ್ಷಣೆ ಪ್ರಾಶನ ಮತ್ತು ದಾಂಡ ನಮ್ಮ ಶರೀರ ಶುದ್ಧ ಹಾಕೊಂಡು ಅಂಜನೆ ನಮ್ಮ ಜನ್ಮ ಪಾವನ ಹಾಕೊಂಡು ಅವಾಗ ಮುಂಜಿ ಈ ಕ್ಷೇತ್ರಗಳು ನನಗೆ ಆ ದೇವಿನ ಆರಾಧನೆ ಯಜಮಾನ ವರ್ಗದಾಕರು ಕುಟುಂಬದಾಕರು ಆರಾಧನೆ ಬರ್ತಿರೋ ದಾಂಡ ಏನು ಪೂರೆಲ್ಲ ಸೇರಿದ ಮತ್ತು ಯೋಗನ ದೇವರು ನಮ್ಗೆ ಪದಕಾಲ ಕೊಡ್ತಾರೆ ಅವೇ ಪ್ರಕಾರ ಸಂಕಲ್ಪ ಮತ್ತೊಂದು ಈ ಒಂದು ಕ್ಷೇತ್ರಗಳು ಆ ದುರ್ಗಾ ಪ್ರವೇಶ ಎಮ್ಮಗೆ ನೂತನವಾಗಿ ಗುಡಿ ನಿರ್ಮಾಣ ಮತ್ತೊಂದು ಆ ಗುಡಿಗೋಪುರ ನಮ್ಮ ನಿತ್ಯ ಶುಭ ಮುಹೂರ್ತಗಳು ಆ ದುರ್ಗಾ ಪ್ರವೇಶವನ್ನು ಪ್ರತಿಷ್ಠಾಪನೆ ಮಾಡ್ತದೆ ಸಾನ್ನಿಧ್ಯ ಶುದ್ಧಿಗೋಸ್ಕರವಾದ ಕೊಡದ ದಿವಸ ಆ ನೂತ್ತ ಎಣ್ಣ ಪರಿಕರ ಸಹಿತವಾದ ನೂತ್ತವರ ಮನೆ ಬ್ರಹ್ಮಕುಂಭನ ಅಭಿಷೇಕ ಅಧಿವಾಸ ಮಾಡ್ತದ ಅವಾಗ 25 ಖಂಡ ಅಂದುಂಡು ಭಾಗ ಅವಾಗ ಐಟೆ ಮಧ್ಯ ಭಾಗ ಕಲಶೋಗು ಬ್ರಹ್ಮ ಕಲಶ ಅಂದುತ್ತಾರೆ 5 ಬಕ್ಕ ಅರಣ್ಯ ಆವರಣ ದೈವಿಕ ಆವರಣ ಅಂದುತ್ತಾರೆ ಐಟೆ ದಿಕ್ಕಡ ಮೂಜಿ ಕಲಶ ವಿದಿಕ್ಕಡ ಒಂಜಿ ಕಲಶ ಅಂತ ಸೇರ್ಸಾದ ನಮ್ಮ ಆ ಕಲಶನ ಅಧಿವಾಸ ಮಾಡ್ಕೊಡು 5 ಬಕ್ಕ ಮತ್ತು ಆವರಣ ಮಾನುಷ ಆವರಣ ಅಂದ್ಬಿಡ್ತಾರೆ ಐಟು ದಿಕ್ಕಡೆ ಮಾತ ವರ್ಮ ಕಲಶ ವಿದಿಕ್ಕಡೆ ಎಣಮೆಣ್ಮ ಕಲಶ ಆಯ್ತು ದಿಕ್ಕದ ಮಧ್ಯಡು ಅಂತರಾಳ ಅಂತ ಇರ್ಬೋದಾರೆ ಆ ಮಧ್ಯಭಾಗ ಮೂಜಿ ಕಲಶ ಜೊತೆಯೊಂದು ಈ ರೀತಿಯಾದ ಅಧಿವಾಸ ಮಾಡ್ತದೆ ತನ್ಮೂಲಕ ಆ ಶುದ್ಧವಾಯಿತಿ ಜಲಕ್ಕೆ ಐಕೋಡ ಅಂಜಿತಿ ಆ ಪ್ರಕೃತಿ ಎಂಚ ಉತ್ಪನ್ನ ಬೃಂದ ಕಚ್ಚಗರ್ಪೂರ ಅಂಜನೆ ಆ ಪನ್ನೀರ್ ಗಂಧ ಲಾವಂಚ ಮಾತ ಔಷಧೀಯವಾಯಿತಿ ಗುಣಕ್ರಮ ಹೊಂದಿಗಿತ್ತಿ ಆ ದ್ರವಿಡ ಮಾತ ಪೂರೈಸಾದ ಐಕೆ ವರ್ಣ ಪೂಜೆ ಮಾಡ್ತದೆ ಐಟು ಭಾಗೀರಥಿನ ಆರಾಧನೆ ಮಾಡ್ತದೆ ಐಟು ವಿಶೇಷವಾದ ಕಲಶಕ್ಕೆ ಜಿಂಜಾವಡು ಅಂಜನೆ ಆ ಕಲಶಡು ಆ ಕಲೆಗಳನ್ನು ಕಲಾಹ ಶೇರಸ್ಥಿತಿ ಕಲಶಾಹ ಪ್ರೊಳಗನೆ 94 ಕಲೆಗಳುಂಡು ಆ 94 ಕಲೆಗಳನ್ನು ವಿಭಾಗ ಮಾಡ್ತಿದ್ದಾರೆ ಬನ್ನಿ ಕಲೆ ಪಡೆದು ಅಗ್ನಿ ಕಲೆ ಅವು 10 ಐದು ಬಕ್ಕ ಸೂರ್ಯ ಕಲೆ 16 ಐದು ಬಕ್ಕ ಸೋಮ ಕಲೆ 14 ಐದು ಬಕ್ಕ ಅಕಾರ ಉಕಾರ ಮಕಾರ ಪಡೆದು 10 ಕಲೆ ಐದು ಬಕ್ಕ ಬಿಂದು ಕಲೆ 5 ನಾದ ಕಲೆ 14 ಶಕ್ತಿ ಕಲೆ 3 ಐದು ಬಕ್ಕ ಶಾಂತ ಕಲೆ 2 ಪಡೆದು ಇಂಚ 94 ಕಲೆಗಳನ್ನು ಮಾತ್ರ ಆವಾಹನೆ ಮಾಡ್ತದೆ ಜಿಂಜಾದೆ ತನ್ಮೂಲಕ ಐಟೆ ದೇವನ ಚೈತನ್ಯ ವೃದ್ಧಿಮಪಾರಗೊಂಡು 5 ಬಕ್ಕ 25 ತತ್ವಗಳುಂಡು ಅಂಜಿತ್ 25 ತತ್ವಗಳೆಲ್ಲ ಕಲಶೋಡ ಐಕ್ಯಮಲ್ಪರೆಗೊಂಡು ಈ ರೀತಿಯಾದ ಅವನ ಮಾತ ಕಲಾವಾಹನೆ ತತ್ವಾವಾಹನೆ ಬಂದು ತನ್ಮೂಲಕ ಆ ಪುಂಜಿ ಆ ಕುಂಬಡು ಜಿಂಜಾದ ತನ್ಮೂಲಕ ಐಟು ದೇವರನ್ನ ಶಕ್ತಿನ ಅನುಸಂಧಾನ ಮತ್ತೊಂದು ಆ ದೇವರಿಗೆ ನಮ್ಮ ಕೋಡ ದಿವಸ ಅಧಿವಾಸ ಮಾಡ್ತದ ಇಲ್ಲಿ ಕಾಂಡೆ ಮುಟ ಆ ಒಂದು ಸನ್ನಿಧಾನಡು ಆ ಭಜನೆ ಕೀರ್ತನೆ ಬರ್ತಿದ್ದಾರೆ ಅವಾಗ ಐಟು ಮಾತ ಆ ಇಂಚು ಶಕ್ತಿ ಉಂಡ ಆ ಶಕ್ತಿ ಪೂರ ಐಟು ಬಿಂಬಡ್ಲ ಐಕ್ಯ ಹಾಕೊಂಡು ಅಂಜನೆ ಕಲಶೋಡ್ಲ ಐಕ್ಯ ಹಾಕೊಂಡು ಅರ್ಥ ಅವಾಗ ಅಂಜಿತ್ ನಾ ಕಲಶನ ಪೂರ ಗಿಳಿಸಾಡ್ದೆ ದೇವರಿಗೆ ಅಭಿಷೇಕ ಮಾಡ್ತದ ನನಿತ್ಯ ಬ್ರಹ್ಮಕುಂಭ ಅಭಿಷೇಕ ಮಲ್ಪರೆಗೊಂಡು ಆ ಲಗ್ನಕ್ಕೂ ಬರ್ಪಿಜಿತ್ತಿ ವಿಷಗಳಿಗೆ ಆವಡು ದಶದೋಷಗಳು ಆವಡು ತಂದಾಂಡ ಏನು ಪೂರ ಅಪ್ಪೇನೆ ಐಕೆ ಕ್ಷಮಾಪಣೆ ಕೊಡ್ತು ಆಯ್ತು ನಮ್ಮತ್ತೆ ಕರ್ಮಡ ಹೆಚ್ಚಿಗೆ ಮಿತ್ತು ಕ್ಷಮಾಪಣೆ ಕೊಡ್ತು ಆ ಲಗ್ನ ಸುಲಗ್ನ ಪಾದ ಕೊಡ್ತು ಮುಹೂರ್ತ ಇತ್ತೆ ಬ್ರಹ್ಮಕ ಕಲಶ ಅಭಿಷಿಕ್ತರ ಒಂದು ನಮ್ಮನ್ನ ಮಾತು ಅನುಗ್ರಹ ಮಲ್ಪಡು ಕಲಶನ ಅಭಿಷೇಕ ಮತ್ತು ದಾಂಡ ಕಲಶ ಕೀರ್ತಿಮಾಶ್ಚ ಪ್ರಜ್ಞಾಮೇಧಾಂ ಶ್ರೇಯಂಬಕಂ ಯೋಗ್ಯತಾಂ ಪಾಪಹಾನಿಂಚ ಪುಣ್ಯ ವೃದ್ಧಿಂಚ ಸಾಧ್ಯತೆ ಬಡದೆ ಒಂದು ಕಲಶನ ದೇವರಿಗೆ ಅರ್ಪಣೆ ಮತ್ತು ದಾಂಡ ಯೋಗ್ಯತಾಂ ಕೀರ್ತಿ ನಂಗೆ ಮಾತ ಕೀರ್ತಿನ ದೇವರ ಅನುಗ್ರಹಕ್ಕೆ ದಾಂಡ ಮನುಷ್ಯ ಸಮಾಜಗಳು ಬದುಕಲು ಏತ ಸಮಯ ಬದುಕಲೆಂದು ಶತ್ತು ಆ ಎಂಚ ಬದುಕದೆಂದು ಬೋಡು ಅವಾಗ ಅಂಚಿತ್ ಒಂಜಿ ಕೀರ್ತಿ ಆ ಒಂಜಿ ದೇವರನ್ನ ಅನುಗ್ರಹ ನಂಗೆ ಪ್ರಾಪ್ತಿ ಆಪಣಿಗೆ ಆಯುಷ್ಯ ವೃದ್ಧಿ ಹಾಕೊಂಡು ಆರೋಗ್ಯ ಸಿದ್ಧಿ ಹಾಕೊಂಡು ಹೇಳಿದ ಬಕ್ಕ ಆ ಯೋಗ್ಯತಾ ಪಾಪಹಾನಿಂಚ ನಮ್ಮ ಯೋಗ್ಯತೆ ಇಂಚ ಅಂತ ಗೊತ್ತಿದ್ಯಾ ಒಬ್ಬರಿಗೆ ಬಣ್ಣಗಳಿಗೆ ಗೊತ್ತಾಗಲಿ ಜೀವ ಯೋಗ್ಯತೆ ಕೆಲವು ಸ್ವರೂಪ ಅನುಭವ ಅವು ನಂಗೆ ಕೆಲವು ಬರ್ಕೊಂಡು ಅವಾಗ ಅಂಜಿತ್ ನಾ ಯೋಗ್ಯತೆನ ದೇವ್ರು ನಂಗೆ ಅಭಿವ್ಯಕ್ತಪಡಿಸಾವೆ ಅಂಜನೆ ಕೆಲವರಿಗೆ ಪ್ರತಿಭೆ ಹಾಕೊಂಡು
ನಮ್ಮ ಮಾತ ಜೀವಿಡ ಬೇಪಾಡ ಮತ್ತು ತೂಪ ಎಲ್ಲಿಯ ಬಾಲೆ ಭಾರಿ ಪಾತ್ಯರುಂಡು ಎಡ್ಡೆ ಚಟುವಟಿಕೆ ಯುಕ್ತುಂಡು ದಾಂಡ ಆಯ್ತ ಜನ್ಮಾಂತರದ ಪೂರ್ವ ಸಂಸ್ಕಾರ ಅಂದರ್ಥ ಅವಾಗ ಈಗ ಪ್ರತಿಭೆ ಆತುಂಡು ಅರ್ಥ ಐತೆ ಯೋಗ್ಯತೆ ಅವಾಗ ಆ ಜೀವ ಯೋಗ್ಯತೆನೆ ಆಯಾಯ ಆ ಒಂದು ಮನುಷ್ಯಗೆ ವಿಶೇಷವಾದ ದೇವರು ಕಲ್ಪಿಸಾವಿರೆ ಐದು ಬಕ್ಕ ಪಾಪ ಹಾನಿಂಚ ನಮ್ಮ ಜನ್ಮಾಂತರದ ಹೆಚ್ಚಿನ ಪಾಪಕರ್ಮಗಳುಂಡ ಅವು ಪರಿಹಾರ ಆಪುಂಡು ಪುಣ್ಯವೃದ್ಧಿಂಚ ಸಾಧೇಯತೆ ನನ್ನ ಪುಣ್ಯವೃದ್ಧಿ ಆಕೊಂಡು ಅಂಜನೆ ನಂಗೆ ಎಡ್ಡೆ ಸಂಪತ್ತು ಎಡ್ಡೆ ಭಾಗ್ಯಗಳು ಎಡ್ಡೆ ಯೋಗಗಳು ಒಂದು ಪೂರ ಒಂದು ಕಲಶನ ದೇವರಿಗೆ ಅರ್ಪಣೆ ಮಾಡಿ ನಡೆದಾವ್ರೆ ಆ ನಂಗೆ ಆ ಅನುಗ್ರಹ ಸಿದ್ಧಿ ಆಪಣದರ್ಥ ಆ ಪ್ರಕಾರವಾದ ದೇವಿಗೆ ಯಥಾಶಕ್ತಿಯಾದ ಒಂದು 25 ಕಲಶದ ಆರಂಭ ಮಾಡ್ತದೆ ಸಾಯುತ್ತ ಒಂದು ಕಲಶ ಮಠ ಆಗಮಕ ಶಾಸ್ತ್ರಗಳ ಚಿಂತನೆ ಮಧ್ಯೆ ನಂಗೆ ಏತ ತೀರುಂಡ ಆತೆ ನಮ್ಮ ಭಕ್ತಿದಾರ ಶ್ರದ್ಧೆದಾರೆ ಕಿಂಚಿತ್ ಸೇನ ಅರ್ಪಣೆ ಮಾಡ್ಕೊಡು ದೇವರೇ ಎಂಕೆ ಈತೆ ಮಲ್ಪಾರೆ ಸಾಧ್ಯ ಅಡು ನಾನು ಯಾನ ಮಲ್ಪನತ್ ಈರಿ ಅನ್ನ ಕೈಟ್ ಮಲ್ಪಾವನಿ ಆ ಭಕ್ತಿದಾರ ಭಾವರ್ದಾವ್ರೆ ಅವ್ರ ಮಾತ ಸೇರ್ಸಾಡಂದಾಂಡ ಅವೇ 1000 ಕಲಶಗೂ ಸಮಾನ ಪಂದರ್ಥ ಅಂಚಿತ್ನವನಿ ದೇವರಿಗೆ ನಮ್ಮ ನೂತ ಎಡಮ ಕಲಶ ಅಭಿಷೇಕ ಮತ್ಲಕಾಂಡ ಇತ್ತ ನೂತ ವರ್ಮನೆ ಕಲಶ ಅಭಿಷೇಕ ಮಾಡ್ಕೊಂಡು ಆ ಬ್ರಹ್ಮ ಕಲಶನ ದೇವರ ಸಂತೋಷ ಸ್ವೀಕಾರ ಮಾಡ್ಕೊಂಡು ಆ ಕಲಶ ತೀರ್ಥನ ಮಾತ ಭಕ್ತಿಯನ್ನು ಅక్కడ ಮಾತ ಪ್ರೋಕ್ಷಣೆ ಪ್ರಾಶನ ನಡೆಗೆ ಅక్కడ ಮಾತ ಅಭೀಷ್ಟ ಕೈಗೂಡಾದ ಕೊಟ್ಟು ಆ ಬಿಂಬೋಪಾದರೆ ದೇವರನ್ನ ಚಿತ್ರಮೂರ್ತಿ ಕಲಾ ಸಾನ್ನಿಧ್ಯ ವೃದ್ಧಿಯಾದ ತನ್ಮೂಲಕ ದೇವಿನ ಅನುಗ್ರಹ ಪ್ರಸಾದದಾವರೆ ಕ್ಷೇತ್ರಕ್ಕೆ ಒಂದು ದೇಹಿ ಒಂದು ಪ್ರಾರ್ಥನೆ ಮಾಡಿದಾಗ ನಮ್ಮ ಮಾತ ಅಭೀಷ್ಟನ ಕೈಗೂಡಾದ ಕೊಟ್ಟು ಮಾತ ಯಜಮಾನ ವರ್ಗದಾಗಲಿಗೆ ಮಾತ ಭಕ್ತ ಸಮೂಹಕ್ಕೂ ಅಂಚಿನ ಈ ಒಂದು ಮಹತ್ ಕಾರ್ಯಕ್ಕೂ ತನು ಮನ ಧನ ಸೇವಪೂರ್ವಕವಾದ ಮತ್ತಿಂಚ ಸಮಸ್ತ ಜನತೆಗಳ ದೇವರ ಆಯುರಾರೋಗ್ಯ ಕ್ಷೇಮಲಾಭ ಕೊಟ್ಟು ಆ ಕಲಶಾಭಿಷೇಕದ ಕಲ್ಪೋಕ್ತವನ್ನು ಅನುಗ್ರಹ ಆಡುವ ಪಡೆದು ಪ್ರಸನ್ನಗಾಡು ಭಕ್ತಿದ್ದ ಶ್ರದ್ಧಾರ ದುರ್ಗಾ ಪರಮೇಶ್ವರ ಅಮ್ಮನ ದಿವ್ಯ ಸನ್ನಿಧಾಡು ಪ್ರಾರ್ಥನೆ ಮಾಡ್ಕೊಂಡು ಗೋವಿಂದಾನೆ ಗೋವಿಂದ.
नमो देवी महादेवी शिवायै सततं नमः नमः प्रकृते भद्रायै निहता प्रणता स्वतं रौद्रायै सिद्धि कूर्मी नमो नमः नैऋत्ये भोभृतां लक्ष्मी शर्वाण्येति नमो नमः दुर्गायै दुर्गवारायै सारायै सर्वकारिण्यै ख्याति तदेव कृष्णायै धूम्रायै सततमो जगत्प्रतिष्ठायै देवी कृत्यै नमो नमः या देवी सर्वभूतेषु मा विष्णुरूपेण संस्थिता नमस्तस्यै 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 नमो नमः या देवी सर्वभूतेषु चेतनेत्यभिधीयते नमस्तस्यै 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 नमः या देवी सर्वभूतेषु
प्रसन्नार्घ्यं समर्पयामि प्रार्थनमहङ्करिष्ये वसुदेवसुतं देवङ्गं सजानूनवर्धनं देवकी परमानन्दं कृष्णं वन्दे जगद्गुरुं श्रीगुरुभ्यो नमः अगजाननमद्वर्गं गजानन हरिर्निशम् अनेकदन्तं भक्तानाम् एकदन्तमुपास्महे खड्गं चक्रगदेषु जापवरिगं भाणं वशुण्यं जिनः सङ्गं सन्तदैकरैः त्रिणयां सर्वाङ्गभूषावधा नीलात्मादिनिवासवासदजगां देवी महाकालिकां यामन्तोऽतुमिदे हरोगमलजो हन्तुं मदं कैटभम् अक्षरक्षक्तर्शृङ्गलेषु लिजं बद्धं तरत्कण्डिकान् दण्डं शक्तिमसिञ्च जन्मजलजां घण्टाद्राभाजनम् स्थूलं वासुदर्शनेन ददति महते प्रसन्नानाम् सेवे सैर्यवमन्दिनी महालक्ष्मी सर्वदिस्थिताम् सिन्दूरारुणविग्रहान् प्रणयन माणिक्यमौलिप्रधानानायकशेखरं श्रुतकम् आभीनवक्योरुहाम् पाणिभ्यावलिमूढरत्नदुर्गं रक्तोत्पलिं निर्भिदें सौम्यां रक्तगणन्तरक्तजनां ध्याये परमाम्बिका विशेषवादे ब्रह्मकलशादे ಪರಿಪೂರ್ಣ ಬಿಂಬೋಳು ಚೈತನ್ಯ ಸೇರ್ನ ಚಿತ್ತ ಮಹಾಶಕ್ತಿ ಸನ್ನಿಧಾನ ಉಂಟು ವಿಶೇಷವಾದ ಆ ಮಹಾತ್ಮೆಗೆ ಅಗ್ನಿಮುಖರ್ತಾರಲ್ಲ ಬಿಂಬೋಪಾದಿವೆ ಆ ಕಲಾಹ ಶೇರತೆ ಇತಿ ಕಲಶ ಮಾತ ಕಲೆಕೊಂಡು ಒಂದೇ ಕಡೆಗೆ ಸೇರಿಸ ಒಂದು ಬ್ರಹ್ಮ ಕಲಶ ಬ್ರಹ್ಮಾಂಡದ ಚಿಂತನೆ ತಂದು ಉತ್ಸವವನ್ನು ಎತ್ತರ ಕೊಡೋಣ ಜೊತೆಗೆ ಬ್ರಹ್ಮ ಕಲಶ ಅನ್ನುತ್ತದೆ ಮುಂಚಿತವಾಗಿ ಬ್ರಹ್ಮ ಕಲಶ ಉಂಟು ಏರಾಭಿನಯ ಭಾಗವಹಿಸಾಭಿನ ಏರಾಭಿನಯ ಕಣ್ಣಾರೆ ತೋಪೇನ ಅಂಚಿತ್ ನಾಯನ ಉತ್ತರ ಎತ್ತರ ಸ್ಥಾನವು ದೇವಿಯರು ಕುಣದು ದೇವಿಯರು ಮಾಡಬಿ ಜೊತೆಗೆ ಬ್ರಹ್ಮ ಕಲಶ ಅಂತ ಮಂಡೋದಾರೆ ಅಂಚಿತ್ತ ಕಲಶ ಉಂಟು ತೊಂದರೆ ಮುಖೇನವಾದ್ರೆ ಆನ ಇಡೀ ಆ ಏತ ಕಲಶ ಕಲೆಗಳೇನು ಬಂದಿರೋ ಆ ಕಲೆಗಳ ಪೂರ ಆವಾಹನೆ ಮಾಡ್ತಂತು ಐದು ಪ್ರಧಾನವಾದ ಚಿತ್ತ ಕಲೆಗಳು ಬಣ್ಣದ ಅಂಡ ಅಗ್ನಿಕಲೆ ಸೂರ್ಯಕಲೆ ಅಮೃತ ಕಲೆ ಪಂಡಿತ ಪ್ರಧಾನವಾದ ಕಲಶ ಆವಾಹನೆ ಮಾಡ್ಕೊಂಡು ಚಿತ್ತ ಹೊರತು ಅಂಚಿತ್ತ ಹೊರತು ಸುರುಟು ಅಗ್ನಿಕಲೆನ ಆವಾಹನೆ ಮಲ್ಕೊಳಗ ಕಲಶದ ಉಪಾಧಿಗೆ ಬಂದದೆ ಆ ಅಗ್ನಿಕಲೆ ಬಂದು ಸೇರುವವನಿಗೆ ಐದು ಪಕ್ಕ ಸೂರ್ಯಕಲೆ ಹೊಂದಿದ್ದ ಕಲೆನ ಆವಾಹನೆ ಹೊಳಪೇರು ಅವು ಮತ್ತಿಯೊಳ ಬಂದು ಸೇರೋಣುಂಡು ಅಂಜನೆ ಐದು ಪಕ್ಕ ಅಮೃತ ಕಲೆ ಹೊಂದಿದ್ದ ಕಲೆನೆ ಕೊನೆಗೆ ಮಾಡಬೇರಿಗೆ ಆ ಕಲಶದ ಮಿತ್ತಿಗೆ ಅವಾಗ ಮಿತ್ತಿಡು ಬಂದು ಉಂಟು ಆ ಕಲಶನ ಕೊಡದು ದೇವರಿಗೆ ಅಭಿಷೇಕ ಮಲ್ಕೊಳಂತ ಕೊರ್ತುಡು ಅಮೃತ ಕಲೆ ಹೊಂದಿದ್ದ ತಳಭಾಗಕ್ಕೆ ಬರ್ಕೊಂಡು ಸೂರ್ಯಕಲೆ ಹೊಂದಿದ್ದ ಮಧ್ಯಭಾಗಕ್ಕೆ ಬರ್ಕೊಂಡು ಅಗ್ನಿಕಲೆ ಹೊಂದಿದ್ದ ಮಿತ್ತ ಭಾಗದ ಬಂದು ಅಂತ ಉಂಟು ನಮ್ಮ ಆರಾಧನೆ ಮಲ್ಕೊಂಡು ಒಂಚೂರು ವ್ಯತ್ಯಾಸ ಆನಂದಾಂಡ ಅಗ್ನಿಕಲ ದೇವತೆಗಳು ಬಂದದ್ದು ನಂಗೆ ಶಿಕ್ಷಕರ ಸ್ವರ್ಮಳಪೇರಿಗೆ ಅಂಜಿರದ ಅವರ ಪ್ರಾಸಾದೋರ್ತಿತ ವಿಶ್ವೇಶು ಸೂಕ್ಷ್ಮಂ ಸ್ಥೂಲ ದೇಹಸ್ಯ ಅನ್ನೋದು ಶಾಸ್ತ್ರ ಉಂಟು ಬಂತೆ ಈ ದೇಹ ಅವನಿ ಬಿಂಬ ಎತ್ತುಂಡ ಅವು ಸೂಕ್ಷ್ಮ ದೇಹ ಆ ಸ್ಥೂಲ ದೇಹವು ಕೆಂಡ ಆ ದೇವರಿಗೆ ಕರ್ತನ ಗರ್ಭಗುಡಿ ಆ ಗರ್ಭಗುಡಿ ಮಾಡುವ ಸ್ಥೂಲ ದೇಹ ಐದು ತೊಳಡೆ ಕೊಡಂಜತ್ತು ಸೂಕ್ಷ್ಮ ದೇಹ ಈ ಸೂಕ್ಷ್ಮ ದೇಹ అంటే ಐದು ಮೂಲ ಬಿಂಬಾರಿ ಮೂಲ ದ್ರವ್ಯಗಳನ್ನು ಅಂತ ಮಾಡುತ್ತೆ ಆ ಮೂಲ ದೇವತೆಗಳನ್ನು ಆವಾಹನೆ ಮಾಡಿದ್ದು ಧಾತವಾದಿ ದೇವತೆಗಳನ್ನು ಆವಾಹನೆ ಮಾಡುತ್ತೆ ಐಟೆ ವಿಶೇಷವಾದ ಪರ್ವತಗಳೆಲ್ಲ ಮಣ್ಣುಗಳಿವೆ ಅಂಜನೆ ಐದು ವಿಶೇಷವಾದ ಗಜಶೃಂಗೋಭ್ಯ ನೋಡ್ಬಿಟ್ಟು ಮಣ್ಣು ಕೊಡೋದು ಪಾಠ ಗಜ ಮಣ್ಣು ಅಂಡ ಆಣೆ ಈ ಆಣೆ ವಿಶೇಷವಾದ ನನಗೆ ಸಂವೇದನೆ ಬತ್ತನೆಂಜಿದ್ದ ಸಮಯಡು ತನ್ನ ಮನನೆ ಪರಿಹಾರ ಮಲ್ಪರಿಗೋಸ್ಕರ ಅವು ತಾಡ್ರೆ ಶುರು ಮಾಡ್ಬೇಕು ತನ್ನ ತಾಡ್ರೆ ಶುರು ಮಾಡ್ತಾರೆ ಆ ತಾಡ್ರೆ ಶುರು ಮಾಡ್ಕೊಂಡ ಕೊಡ್ತುಡಿ ಕುಣಂಜಿದ್ದ ದಾಡಿಡಿತ್ತಂಜಿದ್ದ ಮಣ್ಣನ್ನು ಕಣತ್ತದೆ ಆ ಬಿಂಬೋಪಾದಿದ ಆ ಒಂದು ಗರ್ಭಗಡಿ ಇಂಟು ಆಯ್ತಾ ಭಾಗವತ ಬಾರೋಡಿ ಅಂಜನೆ ವೃಷಭ ಶೃಂಗಸ್ಯ ವೃಷಲಿಂಗ ವೃಷ ಬಣ್ಣದ ಅಂಡ ಬೆತ್ತೋಳು ತನ್ನಿಂದ ಬೆತ್ತೋಳು ಮದುವತ್ತಿನ ಜೊತ್ತ ಕೊಡ್ತುಡು ತನ್ನ ದಡೆದ ಅವರ ಭೂಮಿಗೆ ಸ್ಪರ್ಶ ಮಂತ್ರ ಜೊತ್ತ
ಆ ಮಣ್ಣನ ಗಣದ ತೊಳೆ ಮಾಡುವ ದಾಯಗೆಂದು ಹೊಂಡ ಮನುಷ್ಯಗೆ ಅಹಂಕಾರ ಹೊಡಮಿದ್ದ ನಾಶವರೆಗೋಸ್ಕರ ಅಹಂಕಾರ ಮದಮತ್ತರಂಜುತ್ತ ಮದನ ನಾಶಮಲದವರೆಗೋಸ್ಕರ ಏತುಮಲ್ಲ ಮದ ಬತ್ತಿರಂಜುತ್ತ ಗಜರು ಕೊಡಿತ್ತನಾಗಲು ಕೂಡ ಈ ಕ್ಷೇತ್ರವನ್ನಾಗ ಸೌಮ್ಯತ್ವಗಳು ಪ್ರಾಪ್ತಿಯಾವರೆಗೋಸ್ಕರ ಆ ಮಣ್ಣುಗಳಿನ ವಿಶೇಷವಾದ ಮಣ್ಣುಗಳಿನ ಕಣತದೆ ಐದು ನಮ್ಮ ದೇವರಿಗೆ ನಮ್ಮ ಐದು ಹೊಕ್ಕ ನಮ್ಮ ಗರ್ಭಗಳಿನ ಕಣದ ನಿರ್ಮಾಣವಾಗುತ್ತದೆ ಐದು ಷಡಾಧಾರ ಪ್ರತಿಷ್ಠೆ ಹೊಂದಿದ್ದ ದೇವಸ್ಥಾನವಿತ್ತು ನನ್ನ ನಮ್ಮ ದೇಶದ ಷಡಚಕ್ರಗಳು ಹೊಂದಿದ್ದ ಚಕ್ರಗಳು ಉಂಡ ಆ ಬ್ರಹ್ಮಕಲಶವಂತಿ ಒಕ್ಕ ಆ ಕಲಶಡಿಪುಣಂಜುತ್ತ ಅಗ್ನಿ ದೇವತೆಗಳು ಆರಾಧನೆ ಮಾಡ್ಕೊಂಡ ಕಮ್ಮಿ ಆರಾಧಿಸುತ್ತ ಹೊರ್ತುಡು ಇಡೀ ಷಡ್ದೇವತೆಗಳು ನಮ್ಮ ಷಡ್ಚಕ್ರನ ಬಂಧ ಮಲ್ಪರ ಶುರು ಮಾಡ್ತಾರೆ ಅವಾಗ ಐದು ನಂಗೆ ಆ ಬರ್ಪಣಂಜುತ್ತ ರೋಗಗಳು ದುರಿತಂಗಳು ಅಂತ ಬರಲೇ ಸಾಧ್ಯ ಉಂಟು ಅದೇ ಪ್ರಕಾರವಾದ ಐಕೋಸ್ಕರನೇ ದೇವರೇನೆ ಬ್ರಹ್ಮಕಲಶಾಯಿ ಬೊಕ್ಕ ಅತಿ ಆ ದೇವರನ ಪ್ರತಿ ಉತ್ಸವ ನಂಗೆ ನನ್ನ ಇನಿ ಬ್ರಹ್ಮಕಲಶ ಅಂತ ದೇವರಿನ ಲಗಡಾಯ ನನ್ನ ದೇವರಿಗೆ ನಿತ್ಯೋತ್ಸವ ಅಂತ ಹೊಡೆದಕ್ಕಾಗಿ ನಮ್ಮ ಒಂಜಿ ದಿನ ಬ್ರಹ್ಮಗೆ ದೇವರನಾಗಳಿಗೆ ಕಾಲಗಳಿಗೆ ಅಂಜ ದೇವರನಾಗಳಿಗೆ ಒಂದು ನಿತ್ಯದ ಉತ್ಸವನೇ ನಂಗೆ ಮಾತ್ರ ಒಂಜಿ ವರ್ಷಗಳ ಉತ್ಸವ ನಮ್ಮ ಒಂಜಿ ವರ್ಷ ಬಡಮಿತ್ತ ದೇವರನಾಗ್ಲು ಒಂಜಿ ದಿನ ಈ ಒಂಜಿ ದಿನ ನಮಗೆ ಬಂತ ನನ್ನ ದೇವರೆಲ್ಲ ಕಾಂಡೆಲ್ಲ ಕೂಡ ದೇವರಿಗೆ ಉತ್ಸವ ಐದು ವರ್ಷಾವಧಿ ಉತ್ಸವ ಐದು ನಮ್ಮ ಕೆಲಸದ ಬದಲಾವಣೆ ಮಲ್ಕೋ 12 ವರ್ಷ ಬಿಟ್ಟು ನಾವು ಬದಲಾವಣೆ ಮಲ್ಪರಿದ್ವಿ ದಯಗಂಡ ದೇವರಿಗೆ ಇನ್ನು ಒಂಜಿ ದಿನ ಲಕ್ಕಿರಂದ ಕೂಡ ಎಲ್ಲ ಲಗ್ನಾಗ ಐದು ಉತ್ತರಾಯಣ ದಕ್ಷಿಣಾಯನ ಮತ್ತು ಉತ್ತರಾಯಣ ಬಣ್ಣ ದೇವತೆಗಳಿಗೆ ಪೂರ ಬಗೆಲಿಗೆ ದಕ್ಷಿಣಾಯಣ ಬಣ್ಣ ದಂಡ ದೇವರಿನ ರಾತ್ರಿ ದೇವರ ರಾತ್ರಿ ಜತದಕ್ಕೂ ಬೇರೆ ಉತ್ತರಾಯಣ ಕಾಲುಂಟು ದೇವರ ಲಗ್ನದಂತೂ ಬೇರೆ ಆನೆಯರಿಗೆ ಉತ್ಸವ ಐದು ಬಗ್ಗೆ ಉತ್ತರಾಯಣ ಪ್ರತಿಯೊಂದು ಉತ್ಸವದ ಪ್ರಾರಂಭ ಆಗುವುದು ಅಂಚ ದೇವರಿಗೆ ನಿತ್ಯೋತ್ಸವ ಉತ್ಸವ ಕಾಲ ಪುರ್ಲು ರೀತಿಯ ಮಲ್ಪಾವಂತ ಬರ್ತಂತ ಅಣ್ಣ ಉಪಸರ್ಗೇಶು ದೇವೇಶು ಉಪಸರ್ಗೇಶು ದಾಹೇಶು ಚಯೋ ಭೂತಾತ್ಮ ಹೇತವ ದೇವರಿನ ದಾಯ ಪ್ರತಿಷ್ಠೆ ಮಲ್ಪಡುವಂತ ಕೇಳ ಉಪಸರ್ಗೇಶು ದಾಹೇಶು ನಂಗೆ ಪ್ರಕೃತಿಯವರ ಬರ್ಪಣಂಜುತ್ತ ಸಿಡಿಲು ಬರೋ ಸಾಧ್ಯತೆ ಉಂಟು ಐದವರ ಆಪತ್ತು ಬರೋ ಸಾಧ್ಯತೆ ಉಂಟು ಅಥವಾ ಮಲ್ಲ ಬುಳ್ಳ ಬರ್ತದೆ ನಂಗೆ ತೊಂದರೆಗಳು ಬರೋ ಸಾಧ್ಯತೆ ಅಂಚ ಚಯೋ ಭೂತಾತ್ಮ ಹೇತವ ಐದು ರೀತಿಯಲ್ಲಿ ಬರ್ಪಣಂಜುತ್ತ ಬಿರುಗಾಳಿ ಬರ್ತದೆ ಇಡೀ ಒಂಜಿ ಗ್ರಾಮನಾಶ ಅವರ ಸಾಧ್ಯ ಉಂಟು ಒಂಜಿ ದೇವರೊಂಜಿ ಪ್ರತಿಷ್ಠಾ ಇದೆರಡ ಆ ಪರಿಜಿಡಿತ್ತರಂಜುತ್ತ ದಯಗೆಂಡ ಪರಿಧಿ ಬಣ್ಣ ಹೂ ಗೆಂಡ ಐದು ಎರಡು ಹೊಂದುದು ಬಲಶಾಲಿಯಾರಂಜುತ್ತ ಬಿಲ್ಲುಗಾರೆ ಒಂಜಿ ಬಿಲ್ಲಿನ ಬದೊಂದು ಏತು ದೂರವೇನು ಪ್ರಯೋಗ ಮಲ್ಬೇನ ಐಕೆ ಪರಿಧಿ ಪಡೆದುಬುದ ಆ ತಾಕತ್ತುಡೆ ಆ ಏತು ದೂರಗ ಬಿಲ್ಲನ್ನು ಬಿಡುತ್ತೇನ ಐಕೆ ಗ್ರಾಮ ಪಡೆದುಬುದ ಆ ಗ್ರಾಮದ ಪೂರ ಜನಗಳು ಐದು ಬೊಕ್ಕ ಆ ದೇವರಿನ ಆರಾಧನೆ ಮಾಡ್ತೊಂಬತ್ತೇಂದ ಅವಾಗ ದೈವಭೂತಾತ್ಮ ಹೇತವ ಅಗಲೇ ಬರ್ಪಣಂಜುತ್ತ ಆ ಪಂಚಭೂತಂಗಳ ಬರ್ಪಣಂಜುತ್ತ ಪ್ರತಿಯೊಂದು ಯಾವಂತದ ಆಪತ್ತುಳಿತ್ತಲ್ಲ ಐಮಾಂತ ದೇವರ ಪರಿಹಾರ ಮಾಡಬೇರೆ ಅಂತ ಹೊಡಬೇಯುತ್ತ ವಿಚಾರ ಬಗ್ಗೆ ವಿಶೇಷವಾದ ಇನ್ನಿದ್ದ ದಿವಸ ಉಂಟು ಆ ಕಲಶೋಪಾದಿನ ಬ್ರಹ್ಮ ಕಲಶ ಬರ್ತದೆ ದೇವರನ ಸುಸ್ಥಿರವಾದ ಗುಣನಂಜುತ್ತ ಪುರ್ತುಡು ಅಪ್ಪಿನ ಜೀವನ ಅಪ್ಪಿಗೋಸ್ಕರವಾದ ಅಗ್ರಿಮ ಕೊಡದವರ ನಮ್ಮ ಹೋಮ ಚಂಡಿ ಹೋಮ ಹೊಡಬೇಯುತ್ತ ಬನ್ನ ನಮ್ಮ ಮಂತ್ರೆ ಕಾಣು 700 ಶ್ಲೋಕ ಉಂಟು ಆ ದೇವಿಗೆ ಅಂಜಿದ್ದ ಪಾಯಸ ಪಡಬೇಯುತ್ತ ಬಹಳ ಪ್ರೀತಿಗೆ ದೇವಿಗೆ ಅಂಜುತ್ತ ಪ್ರೀತಿಯ ಅಂಜುತ್ತ ಆ ದ್ರವ್ಯ ದೇವಿಯನ್ನ ಸನ್ನಿಧಾನ ಅಗ್ನಿಮ ಕೊಡದಾರನ ಅರ್ಪಣೆ ಬಂದ ಯದ್ಯಕ್ಷರಂ ಗಿರೇ ಪೇತಾ ತ್ವಗಂ ಮಾಘಮಾಶಪಂತಿ ಎರಡೇ ಅಕ್ಷರ ದೇವರನಾಗಣ ಶಬ್ದ ಪಂಡಿತ ವಿಷ್ಣು ಶಿವ ಮಾತ್ರೆ ಪಂಡಿತ ಪ್ರತಿಯೊಂದು ರಡ್ಡಕ್ಷರದವು ದೇವರನಾಗಣ ಸಾನ್ನಿಧ್ಯ ಉಂಡ ಐನಿ ಏನ ನಿತ್ಯವಾದ ಸ್ಮರಣೆ ಬಂತು ಬರ್ಪಿನ ಅಂಚಿತ್ ನಾಯಿಗೆ ಬರ್ಪಣಂತ ತ್ವಗಮಾಘಮಾಶದಂತಿ ಆ ದೇವರೇ ನಮ್ಮ ಜನ್ಮ ಜನ್ಮಾಂತರಡು ಬಂದಿನ ಅಂಚಿತ್ತ ಪಾಪನ ಪರಿಹಾರ ಮಂತ್ರ ಕೊಡುವರಿ ಅಪ ಮುಂದಿಗೆ ಮಾತ್ರ ಭಾಗವಹಿಸೋಡು ಅಂದ ಯೋಗ ಪಂಡಿತ ಹೋಡು ಬಹುಜನ್ಮೇನ ಸಮರ್ಪ್ಯತೇನ ಪುಣ್ಯೇನ ಸತ್ಸಂಗಂಚ ಲಭದೇಜ ಪುರುಷ ವೈಹಿ ಯಾನ ಮಲ್ತದೆ ಅಂತ ಹೊಡಬೇನ ಅತ್ತಿಗೆ ಇನ್ನೇನು ದೇವರು ನಮ್ಮ ಗೈಡವಲ್ಪ ಆಗಿದೆ ಬಹುಜನ್ಮೇನ ಸಮರ್ಪ್ಯತೇನ ಪುಣ್ಯೇನ ಕೆಲವು ಜಾಗದ ಮಹತ್ಯಗಳಿಪ್ಪ ಆ ಜಾಗದ ದೇವರು ಆವಿರ್ಭೂತ ಆವಡಂದಾಂಡ ಒಬ್ಬ ಕಾರಣ ಪಡ್ಬೇಜಂತೇನ ದೇವರ ದೇವಳು ಬೇರೆ ಏನೇನೇನು ಲೆಪ್ಪಡಾದ ಏನೇನ ಗೈಡ್ ಎಂಜಿನ ಮಲ್ಪಾವಡ ಪಡ್ಬೇಜಂತ ಸಂಕಲ್ಪ ಪುಂಡ ಆ ಬಹುಜನ್ಮಾರ್ಜಿತ ಸಮರ್ಜಿತ ಪುಣ್ಯ ಮಾತ್ರ ಎತ್ತುಂಡ ಮಾತ್ರ ಈಗ ಭಾಗವಹಿಸುವುದು ಐನ ಮಲ್ಪುಣಂಚಿತ ಪುಣ್ಯನ ದೇವರು ನಂಗೆ ಕೊರಪೇರಿಗೆ ಅವರಿಗೆ ಮಾತ್ರ ಈ ಪುಣ್ಯ ದೇವರಿನ ಪ್ರತಿಷ್ಠಾಪನೆ ಅಂತದೆ ಈ ಪುಣ್ಯ ಭಾಗದ ದೂಪಣಂಚಿತ ಭಾಗ್ಯ ಮಹಾಂತರಗಳ ಸಿಗ್ತಾನೆ ಸತ್ಸಂಗಂಚ ಲಭದೇಜ ಪುರುಷೋವೈ ನನಗೆ ದಾದ ತಿಕ್ಕೊಂಡು ಕೇಂದ್ರ ನಂಗೆ 4 ವಿಧವಾದಂತ ಪುರುಷಾರ್ಥಗಳು ನಮ್ಮ ಜೀವನ ಪ್ರಾಪ್ತಿಯಾಗ್ತದೆ ಮಾತ್ರತ್ತೆ ಅಮ್ಮ ಬಡಮಿಯಂತ ಶಬ್ದ ತ್ವಂ ಗಿರೇದೆ ಮಾಘಮಾಶವಂತಿ
ఆయన ఏర్ల పండుగ కొరకుడంతకి ప్రపంచుడు దేగండ ఆవు మా పండుగ ಮೂಜಿ ಶಬ್ದದಾರ ಓಂಕಾರ ಶಬ್ದದಾರ ಅಮ್ಮ పండుగ ಶಬ್ದೋತ್ಪತ್ತಿ ಆಗುವುದು ಬಾಲೆ ಹುಟ್ಟಿನ ಭಕ್ತುಡು ಆ ಬಾಲೆಗೆ ಬಾಲೆ ಸುರುಟು ಬಳಿಪುನ ಹೋಗಿ ಏನಂದ ಆ ಅಂದ ಪಂಡುಗೆ ಐದು ಹೂ ಪಂಡುಗೆ ಐದು ಬೊಕ್ಕ ಮಾ ಅಂದ ಪಂಡುಗೆ ಐದು ಬೊಕ್ಕ ಅಮ್ಮ ಅಂದ ಬಾಲೆ ಲೆಪ್ಪುಂಡುಗೆ ಅದ ಹೇಗೆ ಏನಂದ ಅಮ್ಮ ಬಣ್ಣದ ಏಳ ಪಂಡು ಕೊರ್ಪಡತ್ತು ಅತ್ತಿಗೆ ಅಂಚನೆಡ್ದವರ ಇನಿ ನಮಗೆ ಜನ್ಮಗ ಬನ್ನಗ ಮಾತೃ ವಾತ್ಸಲ್ಯ ಉಂಟು ಆ ಅಪ್ಪನ ಏರೇನಾಯ ಪೂಜೆ ಮಲ್ಪೇನ ಅಂಚಿತ್ತಾಗಿ ಬರ್ಪುಣಂಚಿತ್ತ ದುರಿತನ ದೇವಿ ಪರಿಹಾರ ಏತು ದೃಷ್ಟಿಯಾತ್ಮದ ಕೂಡ ಆಯನ ದುರಿತನ ಪರಿಹಾರ ಮಾಡುತ್ತದೆ ಆಯನ ಮೋಕ್ಷದನ್ನೇ ಪ್ರಾಪ್ತಿ ಮಲ್ಪುಣಂಚ ಶಕ್ತಿ ಮಾತೃ ಸ್ವರೂಪಿಯಾನಂಚಿತ್ತ ಅಪ್ಪೇಡುಂಟಿಗೆ ಅಂಚಿತ್ತ ಮಹಿಷಾಸುರೆ ದೇವತೆಗಳನ್ನು ಸಂಹಾರ ಮಾಡ್ತೊಂದು ಇತ್ತೇಂತ ಆಡಲ್ಲ ದುರಾತ್ಮೆ ಆನಂದ ಆಡಲ್ಲ ಒಂದೇ ಬಂದಿ ಕೊಟ್ಟು ಅಪ್ಪಡ ಪ್ರಾರ್ಥನೆ ಮಲ್ಪೆಗೆ ಅಮ್ಮ ನಿನ್ನ ಸ್ವರೂಪ ತೂದು ಮಾತೃ ವಾತ್ಸಲ್ಯ ಮಿತ್ರ ಬರುವಂತುಂಡು ಅಮ್ಮಯ್ಯ ನನಗೆ ಕ್ಷಮೆ ಮಲ್ಪಲ ನಿನ್ನ ಸಂಹಾರ ಮಲ್ಪರೆ ಅಪ್ಪಿನ ಆಜ್ಞೆ ಎನ್ನ ಅಪ್ಪೆ ಕೊಡ್ತಾನೆ ಆಜ್ಞೆ ದೇವತೆಯನ್ನು ಪೂರ ಸಂಹಾರ ಮಲ್ಪಲ ಇರ್ತೋಗ ಬೈದೆ ಯಾನು ಸೋಪೆ ಮಂಜ ಭಯಾತ್ಮ ನಿನ್ನ ಆ ನಿನ್ನ ಬರುವುದು ಎನ್ನ ಮನಸ್ಸು ಕರಗೊಂದುಂಡು ಮಾತೃ ವಾತ್ಸಲ್ಯ ಬರುವಂದುಂಡು ಎನ್ನ ಕ್ಷಮೆ ಮಲ್ಪಲ ಅಂತ ಬಂದಾಗ ಅಪ್ಪೆ ವಾರು ಕೂಡ ವೈದ್ಯರನ್ನು ಕೇಳಿದ ಮಹಾಲಕ್ಷ್ಮಿ ಸಾತ್ವಿಕ ರೂಪಗೆ ಆ ಸಾತ್ವಿಕ ರೂಪವನ್ನು ಬಂದದೆ ಮಹಿಷಾಸುರ ಅಸುರೇರನಾಗಲಿನ ಮುಟ್ಟುನ ಕೆಲಸ ದೇವಿಗೆ ಇಜ್ಜಿಗೆ ಅಸುರೇರಗಳಿಗೆ ಏಪಲು ಮುಟ್ಟುಜಾಲೆ ಆನಂದಾಣ ದುರಾತ್ಮೆ ಆನಂದಿತ್ತದು ಆ ಮಹಿಷಾಸುರ ಅನ್ನನ್ನಾಡಲ ಅವಕಾಶ ವಂಚಿತ ಆನಂದಿತ ಏಕ ಕ್ಷಣಿಕ ಮಾತ್ರ ಪ್ರಾರ್ಥನೆ ಮಾಡ್ತಿರ್ತಾವ ಅಪ್ಪೆ ಆಯನ ತನ್ನ ಕೈಟು ಒಯ್ತೊಂದು ತನ್ನ ಕಾರದಡಿಗೆ ಬಾರದೆ ಆಯನ ತರ ಎದೆತ ಮಿತ್ರ ಕಾರದಿದ್ದು ತನ್ನ ತ್ರಿಶೂಲೋಡ ಆಯನ ವಿಕಾರ ರೂಪನ ಸಂಹಾರ ಮಂತ್ರಬಡಿಯೊಳಗೆ ನಿಜವಾದ ಮಹಿಷಾಸುರನ ಸಂಹಾರ ಮಂದಿರದ್ದು ಮಹಿಷ ಅಸುರ ಆ ಅಸುರಡಿ ಪುಣಂಚಿತ್ತ ಮೋನೆ ವಿಕಾರ ಮೋನೆ ಐನ ಸಂಹಾರ ಮಂತ್ರಬಡಿಯೊಳಗೆ ಅವಾಗ ಏಕಾಮೃದ್ಧ ಪ್ರಾರ್ಥನೆ ಮಾಡ್ತಾರಂದ ಅಪ್ಪ ಏರೆಲ್ಲ ಬಂದದ ರಕ್ಷಣೆ ಮಲ್ಪುಡಂಚಿತ್ತ ಶಕ್ತಿ ಆಳುಂಡು ಇತ್ಸಾದಮಮಲಂ ಪರಿಪೂರ್ಣ ಚಂದ್ರ ಬಿಂಬಾನುಕಾರಿ ಗಣಕೋತ್ತಮ ಗಾಂಧಿ ಕಾಂತಂ ಆಯ್ ಪ್ರಾರ್ಥನೆ ಮಲ್ಪುಡ ಅಂಜರೆ ಅಮ್ಮ ಈ ಸ್ವರೂಪ ಸ್ವರೂಪ ಐಕ ಅಪ್ಪೆಲ್ಲ ಆಯ್ ಶಾಶ್ವತವಾದ ಬುಧರ್ ಇನಿಕಲ ನಮ್ಮ ಹೊಡಪ ಎನ್ನ ಏರು ಸ್ತೋತ್ರ ಹೋದ್ರೇನ ಅವಾಗ ನಿನ್ನ ನಿತ್ಯದ ಸ್ಮರಣೆ ಮಲ್ಪಲೆ ಕಾವಡಂತ ಅವಾಗ ಮಹಿಷಾಸುರ ಪಡ್ಮಂತ ಸಪ್ತಸತಿ ಎದೋ ಶ್ಲೋಕಗಳು ಬರ್ಕೊಂಡು ಆ ಶ್ಲೋಕಗಳು ಪ್ರತಿಯೊಂದಿನ ಮಹಿಷಾಸುರನ ಮಾತ್ರ ಬರ್ಪಿನ ಐಟೆ ಆಗುತಿ ಕೊರಪಾಗಿ ನಾಮ ಅವಾಗ ಗಂಡ ಏರು ಭಕ್ತಿಗಳ ಅನನ್ಯ ಭಕ್ತಿರ್ತಾವರ ಪೂಜೆ ಮಲ್ಪೇರ ಅಂಚಿತ್ತಾಗಳಿನ ರಕ್ಷಣೆ ಮಲ್ಪುಣ ಅಂಚಿತ್ತ ಕರ್ತವ್ಯ ತಾಯಿಡುಂಡು ಯಾ ಆಶೀಂ ಸುಯಂ ಸಗದಾನಿ ಭವನೇಶ್ವ ಲಕ್ಷ್ಮಿ ಆ ತಾಯಿಗೆ ಏರ ಆರಾಧನೆ ಮಲ್ಪೇರ ಅಂಚಿತ್ತಗಳಲ್ಲಿ ಭವನೇಶ್ವ ಲಕ್ಷ್ಮಿ ದರಿದ್ರ ಬರಂದ್ರ ಲಕ್ಷ್ಮಿ ಅದೇ ಅಟ್ಲೆ ಎಲ್ಲರೂ ಓದಿಕೊಳ್ಳುವರೆಗೆ ಪಾಪಾತ್ಮಂ ಹೃದಯೇಶು ಬುದ್ಧಿ ಅಪ್ಪ ಪಾಪಿ ಒಳ್ಳೆಯರೆ ಎಂಗ್ಲೆ ದೇವರನ್ನ ಆರಾಧನೆ ಮಾಡ್ಕೊಂಡು ಮುರುಚಿ ಒಣದ ಇದ್ದರಾಗಲಿಗೆಲ್ಲ ಪಾಪಾತ್ಮನ ಮಕ್ಕಳಿಗೆ ಸರಿ ಬುದ್ಧಿ ಕಾಣುತ್ತದೆ ಹೃದಯೇಶು ಬುದ್ಧಿ ಯಾಕಂದ್ರೆ ಎದ್ದೆಯನ್ನು ಬುದ್ಧಿ ಕೊಡ್ಕೊಂಡಂತ ಆ ಶಕ್ತಿ ಆಡುವಂಡಿಗೆ ಇಂಚಿತ ಎದ್ದೆನ್ನು ಬುದ್ಧಿ ಕೊಡ್ತೀರಿಗೆ ಕುಲ ಜನ ಪ್ರಭವಸ್ಯ ಲಜ್ಜ ಆ ಕುಂಜಿ ಏರಿ ಆ ಚಂಡಿಕಾ ಹೋಮ ದೇವಿನ ನಿತ್ಯ ಆರಾಧನೆ ಮಾಡ್ತೀರ ಆಯನ ಕುಟುಂಬ ವೃದ್ಧಾವಂದು ಬರ್ಕೊಂಡು ಒಂದು ಮಾಡ್ಬೇಕಂತ ಶಾಸ್ತ್ರ ವಿಚಾರ ನಮ್ಮ ಮಾತ್ರ ಕಷ್ಟ ಬಂದಾಗ ದೇವಿನ ಪ್ರಾರ್ಥನೆ ಮಾಡ್ಕೊಳತ್ತೆ ಅಪ್ಪಗೆ ಜೋಗಳಿಗೆ ಕಷ್ಟ ಬಂದಾಗ ಸುರೂಟಕ್ಕೆ ಹೋದ ಬಂಡ್ಬಿನಿ ಅಪ್ಪೆಡೆಗೆ ಅಮ್ಮ ಇಂಚಿತ್ತ ಅಣ್ಣನ ಅಪಗಾಲ ಸಮಾಧಾನ ಅಂತ ಕಳ್ಕೊಳ್ಬೇಡ ಅಮ್ಮೆರಡ ಬಣ್ಣ ಇರ್ತಾವ ಅಪ್ಪೆಡ ಬಣ್ಣದ ಇಂತ ಸಮಾಧಾನ ತಿಕ್ಕೊಂಡ ಅಂಜನೆ ದೇವಾದಿ ದೇವತೆಗಳೆಲ್ಲ ಕಷ್ಟವತ್ತಿನ ಜೊತೆ ಕಾಲ ಕಟ್ಕೊಂಡು ಅಕ್ಕಳು ಅಪ್ಪೇನು ವಿಷ್ಣು ಬ್ರಹ್ಮ ವಿಷ್ಣು ಮಹೇಶ್ವರನ ಅಕ್ಕಳ ರಚನೆ ಮಾಡ್ಬೇಕು ಎಂಗಳಿಗೆ ಅಪ್ಪಿನ ಲೆಕ್ಕುಣ ಜೊತೆ ಕಾಲ ಸನ್ನಿಹಿತ ಆತಂಡು ನಮ್ಮ ಮಾತೆಲ್ಲ ಸೇರಿದ ಸ್ಮರಣೆ ಮಲ್ಪಗ ಅಪಗಾಲ ಸುರೂಟು ತೋಜಿನ ಜ್ಯೋತಿ ಸ್ವರೂಪ ಇಡೀ ದೇವತೆಗಳ ಶಕ್ತಿ ಇರ್ತದೆ ಮಾತಾ ಶಕ್ತಿಯ ಹೋದ ಒಂಜಿ ಆಕಾಶ ಮಾರ್ಗಳು ಮಲ್ಲೊಂಜಿ ಆಕಾರ ಧಾರಣೆಗೆ ಅವರು ಐದು ಅಗ್ನಿ ಸ್ವರೂಪ ಗುಡ ದೇವತೆಗಳು ಪ್ರಾರ್ಥನೆ ಮಾಡ್ಕೊಂಡಾಗ ಆ ಚಂಡಿಕಾ ದೇವಿ ಆದಾಗಲೇ ಮಾಂತ ದರ್ಶನಗೊಳ್ಳಿಯಾರಿಗೆ ಆತ ಬರ್ತಾನ ದೇವತೆಗಳು ಬಂದಿರೆ ಆಪದೆ ಕಿಂಕರಣೀಯ ಅಂಬಾಯ ಗಣಯುಗರೆ ಅಮ್ಮ ಎಗಳಿಗೆ ಈ ಕಷ್ಟ ಬೈದಲ್ಲಿ ಈ ಕಷ್ಟ ಪೂರ ಪರಿಹಾರ ಮಂತ್ರ ನಡಪುಳ್ಳಪ್ಪ ಏನ್ ಬಂಡದೆ ಮಾತೆಲ್ಲ ಶರಣ ಹೋದಾಗ ಅಪ್ಪೆ ಬಂಡರಿಗೆ ಭಯಮಲ್ಪಡೆ ನಿಗಳು ಏನೆಲ್ಲ ನನ್ನ ಭಕ್ತಿಯಿಂದ ಇದ್ದಾರ ನಿಗಳಿಗೆ ರಕ್ಷಣೆ ಒಳಗೊಂಡ ಕರ್ತವ್ಯ ಎನ್ನಾದ್ಕೊಂಡದೆ ತನ್ನ ನಿಜ ಸ್ವರೂಪವನ್ನು ಮಾತೆರೆಗಳ ತೋಜಾದೆ ಅಗಳು ಇಡೀ ದೇವತೆಗಳು ಧನ್ಯರಾಯರಿಗೆ ಅದ್ರ ಮಟ್ಟಾಗ ದೇವಿನ ಸ್ವರೂಪ ತಾಯಿನ ಸ್ವರೂಪ ಎರಗಲ ತೋಜಿ ಮಹಾಕಾಳಿಯಾದ ನನ್ನ ಮಿತ್ತಿಗೆ ಮಹಾಕಾಳಿಯಾದ ನಿಗಳೇ ಬಂದ್ರೆ ದುಷ್ಟೇನಾಗ್ಲಿ ಸಂಹಾರ ಮಲ್ಪೆ ಮಹಾಲಕ್ಷ್ಮೀ ರೂಪೋಡಿಯನ್ನು ಆರಾಧನೆ ಮಾಡ್ತಂಡ ಬೋಡಿತ್ರ ಸಂಪತ್ತು ನಿಗ್ಲ ಇಲ್ಲಡಿ ಯಾರು ಪ್ರಾಪ್ತಿವಂತ ಕೊಟ್ಟೆ ಅಂಜನೆ ಮಹಾ ಸರಸ್ವತಿ ರೂಪೋಡ ಆರಾಧನೆ ಮಾಡ್ತಂಡ ಮೂಲಿಯು ಕೂಡ ಜ್ಞಾನ ಶಕ್ತಿಯನ್ನು ಕೊಟ್ಟು ಯಾವ ರೀತಿ ನೋಡಕೊಡು ಯಾವ ರೀತಿ ಮಾತಿರೋಡು ಯಾವ ರೀತಿ ಜನಕ್ಕೆ ನೋಡು ವ್ಯವಹಾರ ಮಾಡ್ಕೊಡು ನಮ್ಮ ತರೆ ತಕ್ಕವನ ಕೆಲಸ ಒಂದೇ ತರೆದೆತ್ತವನ ಕೆಲಸದಂಗೆ
ಮಲ್ಪುಣದಿಂದ ಯೋಗ್ಯತೆಯನ್ನು ಸರಸ್ವತಿ ದೇವಿ ನಂಗೆ ಅನುಗ್ರಹ ಮಾಡ್ಕೊಳಗೆ ಆನೆ ಪ್ರಕಾರ ವಿಶೇಷವಾದ ಚಂಡಿಕಾ ಹೋಮ ಅಂತ ಈ ಮೂಜಿಲ ನಂಗೆ ಪ್ರಾಪ್ತಿಯವರ ಸಾಧ್ಯ ಉಂಟು ಅಂಚಿತ್ತ ಅಪ್ಯದ ಅಗ್ನಿಮತ್ಯೋಡ ಆವಾಹನೆ ಉಂಟೊಂದು ಕೊರನಂಚಿತ್ತ ಆಹುತಿಗಳಿರುವ ಅಂತ ಹೊರಗಡೆ ಸ್ವೀಕಾರ ಉಂಟೊಂದು ಆ ಮಹಾತಾಯಿನ ಪೂರ್ಣ ಅನುಗ್ರಹ ಇಡೀ ಜನರ ಸರ್ವ ಭಕ್ತರ ಪ್ರಾಪ್ತಿಯಾದ ಬಿಂಬ ಸಾನ್ನಿಧ್ಯ ವಿಶುದ್ಧ ಸಾನ್ನಿಧ್ಯ ಜಿಜ್ಜಾ ಒಂದು ನಮ್ಮ ಲೆಪ್ಪೊಳಗೆ ಹೋಗಿ ಅಂಚಿತ್ತ ಅಪ್ಪೆ ಆದೆ ಪಾತ್ರೆಗೆ ಸತ್ಯವಾಕ್ಯ ಮತ್ತು ಬರ್ಪಣಂಚಿತ್ತ ಮಂಡದ ಭೋಗುಡು ನಂಗೆ ನಿತ್ಯ ನಿತ್ಯದ ಅಭಿವೃದ್ಧಿ ಆಗಬೇಕ ಮಹಾತಾಯಿ ಜಾಗದ ನೆಲೆಯಾವಡು ಅಗ್ನಿಮಗಳು ಕೊರನಂಚಿದ ಸ್ವೀಕಾರ ಮಾಡಿಕೊಡು ನನ್ನ ನಿಂತು ನಮ್ಮನಂಚಿತ್ತ ಸಮಸ್ತ ಭಕ್ತರನ್ನಾಗಲಿಲ್ಲ ಬರ್ಪಣಂಚಿತ್ತ ದಾರಿದ್ರ್ಯ ದೂರ ಹೊಂದಿದೆ ತಲೆದಗ್ಗಾವನ ಕೆಲಸಗಳು ಮಲ್ಪಂದೆ ತಲೆದೆತ್ತರು ನಮ್ಮನಂಚಿತ್ತ ಕೆಲಸ ಮಾತ್ರೆಗಳ ಗೊಪ್ಪಣಂಚಿತ್ತ ಯೋಗದಿ ಕಡೆ ನನ್ನೊಳಗೆ ಭಿಕ್ಷಾಂದೇಹಿಯಿಂದ ಕೇಳಂದೆ ನನ್ನೊಳಗೆ ಗೊಪ್ಪಣಂಚಿತ್ತ ಸಂಪತ್ತು ನಿತ್ಯ ನಿರಂತರ ಮಾಂತರಿಗಳಿಗೆ ಆ ಮಹಾತಾಯಿ ಅನುಗ್ರಹ ಮಂದುಗಳನ್ನು ಹೊಡೆದು ಪ್ರಸನ್ನ ಕಾಲ ದೇವಿಡ ಪ್ರಾರ್ಥನೆ ಸ್ವಾಮಿ ನಮೋ ದೇವಿ ಮಹಾದೇವೇಶ್ವರಾಯ ನಮ ಪ್ರಗತಿಭದ್ರಾಯ ಶ್ರೀ ಮಹಾಕಾಳಿ ಮಹಾಲಕ್ಷ್ಮಿ ಮಹಾತ್ಮ ಗೋವಿಂದ ಗೋವಿಂದ. ದೇವರ ಮಹಾದೇವಿನ ಸನ್ನಿಧಾನಗಳು ಪ್ರಸನ್ನಕಾರರು ದೇವ ಪ್ರಾರ್ಥನೆ ಮಾಡ್ಕೊಂಡ ಪೂಜಾಂತೆ ದೇವ ಪ್ರಸನ್ನ ದೇವರಿಗೆ ಅರ್ಘ್ಯ ವಾದ್ಯ ಆಚಮ ವರ್ಣಿಂಚ 14 ಪೂಜಾ ಮಾಡ್ತದೆ ನೈವೇದ್ಯನ ಮಾತ ನಿವೇದನೆ ಮಾಡ್ಕೊಂಡು ಪ್ರಸನ್ನ ಮಹಾಮಂಗಳಾರತಿನ ನಮ ಅರ್ಪಣೆ ಮಾಡ್ತದೆ ಆ ಒಂಜಿ ಕಾಲ ಕಂಪಣ ಪ್ರಸನ್ನ ಕಾಲ ಅಂತ ಅವಾಗಂಚಿತ್ತ ಪ್ರಸನ್ನ ಕಾರರು ನಮ್ಮ ದಾದವಂಜಿ ದೇವಿನ ಸನ್ನಿಧಾನಗಳು ಪ್ರಾರ್ಥನೆ ಮಾಡ್ತಾನ ಆ ಪ್ರಾರ್ಥನೆಗೆ ದೇವರ ಅನುಗ್ರಹ ಮಾಡ್ತಾರೆ ಬಂದರ್ಥ ಪ್ರಾರ್ಥನಾ ಶಬ್ದಕ್ಕೆ ಅರ್ಥನೇ ದೇವರ ಬೇಡಣಿ ಬಣ್ತಿ ಎಂಜಿತ್ನ ಬೇಡಣಿ ಬಣ್ಣ ಅಂದ್ರೆ ಎಡ್ಡೆತ್ನ ನಮ್ಮ ನಟ್ಟೊಳಗೆ ಐಕೆ ಅರ್ಥ ಉಪಯಾಂಚಾಯ ಬಡದಿ ಧಾತುದ್ದು ನಿಷ್ಪನ್ನವಾದ ಶಬ್ದ ಪ್ರಾರ್ಥನಾ ಶಬ್ದ ಅಂದ್ರೆ ಪ್ರಕೃಷ್ಟವಾದ ಉಪದರ್ಗ ಬಂದು ಅವಾಗ ನಮ್ಮ ದೇವರ ಕೇಳೋಡು ಎಂಚಿನ ಕೇಳೋಡು ಎಡ್ಡೆತ್ನಿಗೆ ಕೇಳೋಡು ಅಂದರ್ಥ ಕೆಲವಾದ ಉದ್ದೇಶ ಹಾಲು ಹಾಕೊಂಡು ಕೆಲವು ಸತಿ ನಮ್ಮ ಕೇಂದ್ರಗ ಅವು ಕೇಂದ್ರ ಬನ್ನಿ ಅವು ಕ್ಷೇತ್ರಗೂ ಅಶುದ್ಧ ಹಾಕೊಂಡು ಅಂದರ್ಥ ದೇವರ ಸನ್ನಿಧಾನಗಳು ದೇವರ ಸ್ವರೂಪಿ ಕೇಳೋಡಿಗೆ ಧಿಯೋ ಯೋರ ಪ್ರಚೋದಯ ದೇವರೇ
ಬುದ್ಧಿ ಕೊಡ್ತಾರೆ ಆ ಬುದ್ಧಿಗೆ ಎಡ್ಡೆ ಪ್ರೇರಣೆ ಕೊರಲೆ ಪಡೆದು ಸ್ವರೂಪ ನಟ್ಟೊಡಿಗೆ ದೇವರ ಅಂಚನೆ ನನ್ನ ದೇಹದ ಆರೋಗ್ಯ ಕೊರಲೆ ನಟ್ಟೊಡಿಗೆ ಆಯುಷ್ಯ ಏತೊಂದು ಅವನವನ ನಿರ್ಣಯ ಮಾಡ್ತಾರೆ ಅವ ಭಗವಂತ ಏತ ನಿರ್ಣಯ ಮಾಡ್ದೇನ ಆತೇ ನಿರ್ಣಯ ಅವಾಗ ಬದುಕನಾದ ಸಮಯ ಏನೆಗಳ ಉಪದ್ರ ಅಂದ್ಲಕ 4 ಜನಕ್ಕೆ ಎಡ್ಡೆ ಹಾಕ್ಲಕ ಎನ್ನ ಕೈಗೆ ಎಡೆಡ್ಡೆ ಬೇರೆ ಮಲ್ಕಲಕ ಎನ್ನ ಬುದ್ಧಿಗೆ ಎಡ್ಡೆ ಪ್ರೇರಣೆ ಕೊರಲೆ ಪಡೆದು ನಮ್ಮ ದೇವರ ನಟ್ಟೊಂದು ಆಂಡ ಐದು ಮಲ್ಲ ಸಂಪತ್ತು ಉಲಾಜಿಯಿಂದ ಏಕೆ ದೈವಿ ಸಂಪತ್ತುಗಳು ಪಡೆದು ವಿಶೇಷವಾದ ಬಂದೆ ಅವಾಗ ಅಂಚಿತ್ತ ಒಂಜಿ ದೈವಿ ಸಂಪತ್ತುಳೇನು ಪ್ರಕೃತಿಡೆ ನನಗೆ ದಾದವಂಜಿ ದಿವಿ ಸಸ್ಯಶಾಲಿನಿ ಪಂಡಕನೆ ಪ್ರಕೃತಿ ಸ್ವರೂಪವಾದಿತ್ತೊಂದು ಆ ಲಕ್ಷ್ಮಿ ದುರ್ಗೆ ರೂಪಡು ಇಪ್ಪರೆ ಪಡೆದಿಪ್ಪಣಿ ಅಂಜನೆ ಕಾಳಿ ರೂಪಡು ಇಪ್ಪಣಿ ಅದು ಸರಸ್ವತಿಯ ರೂಪಡು ಇಪ್ಪಣಿ ಬಂದು ಬೇತೆ ಬೇತೆ ಸ್ವರೂಪಡು ಆರಾಧನೆ ಮಾಡ್ತರಿಗೋಸ್ಕರವಾದ ನನಗೆ ತೆರಿಪಾದ ಕೊಡ್ತಾರೆ ಅಂಜಿತ್ನ ಈ ಜಾಗಡೆ ದುರ್ಗಾ ಪರಮೇಶ್ವರಿ ಪಂಡಿಗಿತ್ತಿ ಸ್ವರೂಪಡು ಆ ಮಹಾತಾಯನ ನೆತ್ತು ಕೊಂಡಾಡದೆ ಆರಾಧನೆ ಮಾಡ್ಕೊಂಬೈದು ತನ್ಮೂಲಕ ನಟ್ಟು ದೇವರಿಗೆ ಆ ಹೆಂಚಿನ ಮಂಜಿ ಧಾರ್ಮಿಕ ವಿಧಾನಗಳುಂಡ ಆ ಕರ್ತವ್ಯದ ದಿಶವಾದ ಪ್ರತಿಷ್ಠಾಪನೆ ಬಿಂಬುಡು ಐಕ್ಯವಾದ ವೃದ್ಧಿಗೋಸ್ಕರವಾದ ಸಾನ್ನಿಧ್ಯ ವೃದ್ಧಿಗೋಸ್ಕರವಾದ ಪಂಚಾಮೃತ ಅಭಿಷೇಕ ಅಂಚನೆ ಬ್ರಹ್ಮಕಲಶಾಭಿಷೇಕ ಪುಷ್ಟಿ ಶುದ್ಧಿಗೋಸ್ಕರವಾದ ಅಗ್ನಿಮುಖ ಆರಾಧನೆ ಮತ್ತು ಮಹಾದೇವಿ ಚಂಡಿಕಾಯಾಗ ಸಮರ್ಪಣೆ ಅಂಚೆ ನನ್ನ ಮಿತ್ತಿಗೆ ಯಾ ದೇವಿ ಸರ್ವಭೂತೇಶು ಕ್ಷುಧಾರೂಪೇಣ ಸಂಚಿತ ತೃಷ್ಣಾರೂಪೇಣ ಸಂಚಿತ ಪಡೆದ ಪಣ್ಣಕನೆ ಬಡವು ಬಾಜಂತ ರೂಪಡ್ಡ ದೇವಿನ ಸ್ವರೂಪದೊಂದಿಗೆ ಅವಾಗ ಅಂಜಿತ್ನ ದೇವರ ಅನ್ನದಾನ ಅವರು ಪಾನದಾನ ಇತ್ಯಾದಿ ಮಟ್ಟ ಮುಖಾಂತರವಾದ ಮತ್ತು ದಾಂಡ ಆ ಕ್ಷೇತ್ರಗಳು ಸಾನ್ನಿಧ್ಯ ಬೆಳಗೊಂಡು ಒಂದರ್ಥ ಅವಾಗ ಅಂಜಿತ್ನ ಕರ್ತವ್ಯ ಮಕ್ಕಳು ಅವಾಗಿದ್ದ ಪ್ರಸನ್ನ ಕಾಡು ಪ್ರಾರ್ಥನೆ ಮಾಡ್ಕೊಂಡಾಗ ದೇವರನ್ನ ಬಿಂಬ ಪ್ರತಿಷ್ಠಾಪನೆ ಮಾಡ್ಕೊಂಡು ಮಲ್ಲತ್ತೆ ಆ ಬ್ರಹ್ಮ ಕಲಶ ಮಾಡ್ಕೊಂಡು ಮಲ್ಲತ್ತೆ ನನ್ನ ಮಿತ್ತಿಗೆ ಇಂಚೆ ನಡ್ತೊಂದು ಹೋಪಿನ ವ್ಯವಸ್ಥೆನ ನಮ್ಮ ಇಂದ ದೇವರು ನಮ್ಮ ಪ್ರಾರ್ಥನೆ ಮಾಡ್ಕೊಡು ಹೇಳ್ತಾನೆ ಅವೇ ರೀತಿಯಾದ ಭವಿಷ್ಯತ್ತಿಗೆ ನಡೊಂದುಬೋಡು ಅಪ್ಪೆ ಈ ನೆಂಕನ ಕೈ ಮಲ್ಪಾವಡು ಪಡೆದು ಕಾಯ ವಾಚ ಮನಸ್ಸು ತ್ರಿಕರಣಪೂರ್ವಕವಾದ ನಮ್ಮ ಶ್ರದ್ಧೆದ್ದಾರ ಪ್ರಾರ್ಥನೆ ಮತ್ತು ದಾಂಡ ಖಂಡಿತವಾದ ದೇವರ ಅನುಗ್ರಹ ಮತ್ತು ಒಂದರ್ಥ ಅವಾಗ ಸಂಕಲ್ಪ ಮತ್ತೊಂದು ದೇವರ ಬಿಂಬೋಪಾದ ಸಾನ್ನಿಧ್ಯ ವೃದ್ಧಿಗೋಸ್ಕರವಾದ ನಮಗೆ ಆ ಕಲಶಾಭಿಷೇಕ ಮಾಡ್ತದ ನನ್ನ ಮಿತ್ತಿಗೆ ನಿತ್ಯ ಆರಾಧನೆ ಕೊನೆಗೊಂಡು ತುಂಬ ತರಕನೆ ಆರಾಧನೆ ಮತ್ತೊಂದು ಪಿಣಿ ಒಂಚೂರು ವ್ಯತ್ಯಾಸವಾದ ಬಣ್ಣ ದಾಂಡ ತುಂಬ ಶುಕ್ರವಾರ ನೈವೇದ್ಯ ಒಂದಿಷ್ಟು ಬಣ್ಣ ದಾಂಡ ಪಂಚಗಜ್ಜಾಯ ನಮ್ಮ ನೈವೇದ್ಯ ಬಣ್ಣ ದಾಂಡ ಓಲ ಹಾಕೊಂಡು ಒಂದು ಫಲವಸ್ತು ಅಥವಾ ಒಂದು ಹಣ್ಣುಕಾಯಿ ಅಥವಾ ಪಂಚಗಜ್ಜಾಯ ಅಂದರೆ ಅನ್ನದ ನೈವೇದ್ಯ ಒಂದು ಮಾತಾಕೊಂಡು ಆ ನಮ್ಮ ಕಿಂಚಿತ್ ಸ್ವರೂಪದಿಂದ ದಿನನಿತ್ಯ ನಮ್ಮ ಅರಳು ಬೆಲ್ಲ ಬಂದು ದೇವರಿಗೆ ಅರ್ಪಣೆ ಮಾಡ್ಕೊಂಡು ಐದು ಬಕ್ಕ ಯಥಾಶಕ್ತಿಯಾದ ನಿತ್ಯ ಪೂಜೆ ಶುಕ್ರವಾರ ವಿಶೇಷ ಕಟ್ಟಲೆ ಪೂಜೆ ಅಂಜನೆ ವಾರ್ಷಿಕವಾದ ನಮ್ಮ ದುಮ್ಮು ನಡ್ಕೊಂಬೈದನ ಅವೇ ನಡ್ಕೊಂಬರ್ತೀನಿ ಐದು ಬಕ್ಕ ನವರಾತ್ರಿ ಲಲಿತಾ ಪಂಚಮಿ ಆ ದಿವಸ ಆ ದೇವರ ವಾರ್ಷಿಕ ಯಥಾಶಕ್ತಿ ಕರ್ತವ್ಯ ಆದ ಮತ್ತೊಂದು ಬರ್ತೀನಿ ಐದು ಬಕ್ಕ ನಾವು ಏನಿಟ್ಟು ಬಿಂಬ ಪ್ರತಿಷ್ಠಾ ಮಾಡ್ಬೇಕು 40 ಸಾನ್ನಿಧ್ಯದೋಸ್ಕರವಾದ ಒಂದು ದೃಢ ಕಲಶ ಮಾಡ್ತದೆ ತನ್ನ ಮೂಲಕ ನಿತ್ಯಗೆ ನಿತ್ಯ ನೈಮಿತಿಕ ಕರ್ತವ್ಯ ಮಾಡ್ಕೊಂಡು ಬರ್ತದೆ ಯಥಾಶಕ್ತಿ ಆರಾಧನೆ ಮಾಡ್ಕೊಂಡು ಒಂದು ಸಂಕಲ್ಪ ಒಂದು ಪ್ರೇರಣೆ ಮತ್ತೊಂದಿಲ್ಲ ಹೇಗೆ ಸರಿಯಾದ ಪರಿವಾರ ಶಕ್ತಿಗಳು ಒಳ್ಳೆಯದು ಮಕ್ಕಳಿಗೆಲ್ಲ ಕೂಡ ಈ ರೀತಿ ವ್ಯವಸ್ಥೆಯನ್ನ ಅವೇ ರೀತಿ ನಮ್ಮ ಸಂಕಲ್ಪ ನಾವೇ ನಡ್ಕೊಂಡು ನಿಶ್ಚಯ ಮತ್ತದ ಅವಾಗ ದೇವರ ಪ್ರಾರ್ಥನೆ ಮಾಡ್ಕೊಂಡು ಈತ ಮಾದ ನಿಶ್ಚಯ ಮಾಡ್ಕೊಂಡು ನಮ ಅವಾಗ ಭಗವಾನ್ ನಡಪಾಗ ನಮ ಉಂಟು ಅವಾಗ ಅಂಜಿತ್ ನಾವು ಯಾದೇವಿ ಸರ್ವಭೂತೇಶು ಬುದ್ಧಿರೂಪೇಣ ಸಂಚಿತ ಬಣ್ಣಗನೆ ಬುದ್ಧಿಗೆ ಪ್ರೇರಣೆ ಕೊಡ್ದು ನಮಗೆ ನಮದ ಸಂಕಲ್ಪ ಮತನ ಆ ಸಂಕಲ್ಪ ದೇವರಿಗೆ ಸ್ವೀಕಾರ ಮಾಡ್ಕೊಂಡು ಲೋಕಾನುಗ್ರಹ ತತ್ವ ಸಿರಿಭವ ಸುಖಾಯನ ಬಡದೆ ದೇವನ ಬಿಂಬನ ಪ್ರತಿಷ್ಠಾಪನೆ ಮಾಡ್ಕೊಂಡಾಗ ನಮ್ಮ ಖಾಲಿ ಯಾನಿ ಅಡ್ಡಾಂಡೆ ಯಾವು ಅಥವಾ ಎನ್ನ ಬಡಿ ಲೋಕ ಅಡ್ಡಾಂಡೆ ಯಾವ ಒಂದು ಮಾತ್ರ ಅರ್ಥ ಅಂಚತ್ ಲೋಕಾನುಗ್ರಹ ಲೋಕಾಹ ಸ್ಪಂದನ ಜನ ಅರ್ಥ ಅವಾಗ ಲೋಕಗೆ ಅಡ್ಡಾವಡು ಅಂಜನೆ ಗ್ರಾಮಗೆ ಅಡ್ಡಾವಡು ರಾಷ್ಟ್ರಕ್ಕೆ ಅಡ್ಡಾವಡು ಸಮಸ್ತ ಭಕ್ತ ಜನಕ್ಕೆ ಅಡ್ಡಾವಡು ಪಂಡ ಸದುದ್ದೇಶದಿಯೊಂದು ಆ ದೇವನ ಬಿಂಬ ಪ್ರತಿಷ್ಠಾಪನೆ ಸಂಕಲ್ಪ ಲೋಕಾನುಗ್ರಹ ತತ್ವ ತಿರೀಭವ ಈ ಲೋಕದ ಅನುಗ್ರಹಗೋಸ್ಕರವಾದ ಈ ಜಾಗ ಸ್ಥಿರವಾದ ಕೊಲ್ಲೆ ಅನೇಕ ಸಾನ್ನಿಧ್ಯ ದೇವ ಪ್ರತ್ಯಹಂ ಪರಿವರ್ತಯ ಯಾ ನಿತ್ಯ ದಿನಕಟ್ಟ ಮತ್ತು ನಿತ್ಯ ನೈಮಿತ್ತಿಕ ಪೂಜಾರಾಧನೆ ಉಂಡ ಐದಾರ ಸಾನ್ನಿಧ್ಯನ ವೃದ್ಧಿ ಮಾಡ್ಕೊಳ್ಳೆ ಯಜಮಾನ ಸಮೃದ್ಧತಾಂ ಪಡೆದು ನಿನ್ನ ಮಕ್ಕ ಯಜಮಾನಗೂ ಅಂಜನೆ ಮುಕ್ತ ಭಕ್ತ ಜನಗೂ ಅಂಜನೆ ಗ್ರಾಮ ರಾಷ್ಟ್ರ ಭಕ್ತಿಗೆ ದಾರ ಒಂದು ಆಪತ್ತು ಬರಲಕ ಅನುಗ್ರಹ ಮಕ್ಕಳೇ ಪೂಜಾಂಗ್ರಹಣ ಬಂದು ನಿತ್ಯಲ ಎನ್ನ ಕೈ ಪೂಜೆ ತಂದು ಅನುಗ್ರಹ ಮಕ್ಕಳೇ ಪಡೆದ ಪ್ರಾರ್ಥನೆ ಮತ್ತು ನನ್ನ ದಾಂಡ ಖಂಡಿತವಾದ ದೇವರ ಅನುಗ್ರಹ ಪಡೆದಂಥ ಆ ಪ್ರಕಾರವಾದ ಯಥಾಶಕ್ತಿಯಾದ ಪ್ರತಿಶ್ರದ್ಧಾಪೂರಿತವಾದ ಯಜಮಾನ ಕುಟುಂಬದಾಕಳು ಅಂಚನೆ ಮಾತ ಭಕ್ತ ಜನತೆ ಆಡಳಿತ ವರ್ಗದಾಕಳು ಅಂಚನೆ ಸಮಸ್ಯೆಯರಂದು ವಿಷಯ ದೇವರ ಪ್ರೀತ್ಯರ್ಥವಾದ ಹನುಮನ ಸಹಾಯಪೂರ್ವಕವಾದ ನಮ್ಮ ದೇವರ ಕೊಟ್ಟ ವಸ್ತುನು ಅರ್ಪಣೆ ಮತದ ಗುరించి ಸ್ವೀಕಾರ ಮಾಡ್ಕೊಂಡು ಐದು ದಾದೊಂಜಿ ಕಲ್ಪೋತ್ತರಗೊಂಡ ಮಾತ್ರೆಗಳ ಅನುಗ್ರಹ ಮಾಡ್ಕೊಂಡು ಮುಖಾಂತರವಾದ ಕೆಲವರಿಗೆ ಶ್ರಮದಾನ ಅಂತಾರೆ ಕೆಲವರು ಮನಸ್ಸದ ಎಡ್ಡೆ ಕೆಲಸ ಎಲ್ಲ ಒಂದು ಸಹಾಯ ಉಂಡು ಪ್ರೇರಣೆ ಉಂಡು ಬಂದು ಈ ಸಂಕಲ್ಪ ದಾಂಡ ಮಾತ್ರೆಗಳ ದೇವರ ಆಯುಷ್ಯ ಆರೋಗ್ಯ ಸೌಭಾಗ್ಯ ಮಾತು ಕೊಟ್ಟು ಅಕಬಕ್ಕು ಮನ್ಪಿಂಚಿದ್ದೆ ವ್ಯಾವಹಾರಿಕವಾದ ಸಾಂಸಾರಿಕವಾದ ದೇವರು ಸರ್ವತೋಮುಖ ಅಭಿವೃದ್ಧಿಯನ್ನು ದೇವರು ಕೊಟ್ಟು ಭವಿಷ್ಯತ್ತುಗಳ ದೇವಿಯನ್ನ ಕರ್ತವ್ಯ ಮಾತದಾದ ನಮ್ಮ ಸಂಕಲ್ಪ ನಮಗೆ ಸಂಕಲ್ಪ ಮಾಡ್ತಾನ ಆ ಸಂಕಲ್ಪ ವಿಜೃಂಭಣೆ ನಡೆಸದೆ ಮಾತ ಉತ್ತರೋತ್ತರ ಶ್ರೇಯಸ್ಸನ ಆಪ್ಯ ಅನುಗ್ರಹ ಮಾಡ್ತದೆ ಆಚರಿತ ಪ್ರಸಿದ್ಧ ಬ್ರಹ್ಮಕಲಶದ ಸಮಸ್ತ ಕಲ್ಪೋಕ್ತವರನ್ನು ಅನುಗ್ರಹ ಮಾಡ್ತದೆ ಅನ್ನದಾನ ಅತಿಶಯವಾದ ಅಂಜನೆ ಭಗವದ್ಭಕ್ತಿಯನ್ನ ಹೃತ್ಕ ಮಾಡಿರ್ತದೆ ಆ ಅನ್ನ ಪ್ರಸಾದ ಸ್ವೀಕಾರ ಮತ್ತೊಂದು ಸಾನ್ನಿಧ್ಯ ಬೆಳಗೊಂಡು ಅವನ ಮಾತ ಅನುಗ್ರಹ ಪಡೆದು ಅಪ್ಪಿನ ದಿವ್ಯ ಸನ್ನಿಧಾನಗಳು
ಭಕ್ತಿಯುದ್ಧಾರು ಸತ್ತಿದ್ದಾರೆ ಪ್ರಾರ್ಥನೆ ಮಾಡ್ಕೊಂಡ ಪಂಡೆ ಯಾ ದೇವಿ ಸರ್ವಭೂತೇಷು ಮಾತೃ ರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ ಸ್ವಸ್ತಿ ಶ್ರದ್ಧಾಂ ಮೇಧಾಂ ಯಶಃ ಪ್ರಜ್ಞಾಂ ವಿದ್ಯಾಂ ಬುದ್ಧಿಂ ಶ್ರಿಯಂ ಬಲಂ ಆಯುಷ್ಯಂ ತೇಜಃ ಆರೋಗ್ಯಂ ದೇಹಿ ಮೇ ಪರಮೇಶ್ವರೇ ಗೋವಿಂದಾನಿ ಗೋವಿಂದ ಮಹಾದೇವಿ ಮಹಾದೇವಿ वक्रतुण्ड महाकाय कोटिप्रभा विघ्नं कुर्मे देवा सर्वकार्ये सर्वदा सर्वायुधं चतुर्बाहुं सर्वकङ्कणकुण्डलं कृष्णपत्र परिधानं भजे गुलिकदैवतं गुलिकधर्म देवतायै नमः प्रार्थनां समर्पयामि आडभक्ति श्रद्धा प्रसर्वात् गुलिकन दिव्य सन्निधान प्रार्थना तर्गपेन सुत्यादित्य ಈ ಒಂದು ಜಾಗಡೆ ಆ ಉದ್ಯಮದ ಸ್ಥಾಪನೆ ಮಾಡ್ತೀರಿ ಜಾಗೃತಿ ಈ ಜಾಗೃತಿ ಮೂಲಕ ಕಡ್ಡಾಯ ಮರ್ಯಾದೆ ಪ್ರತಿಷ್ಠಾಪನೆ ಬಂದ ಕೃಷ್ಣಾಧಾರ ನವ್ಯ ಪ್ರಕಾರ ನೂತನವಾದ ಆರೋಢವನ್ನು ಮಾತ್ರ ನಿರ್ಮಾಣ ಶುದ್ಧಿ ಮಾಡುತ್ತದೆ ಈ ಶುಭಗಳಿಗೆ ನಮ್ಮ ಬಿಂಬ ಮುಖಾಂತರವಾದ ಆರಾಧನೆ ಮಾಡುತ್ತಾ ಅಂಜನೆ ಸಾನ್ನಿಧ್ಯ ಕಲಶ ಕಟ್ಟೊಂದು ತನ್ನ ಮೂಲಕ ಕಲಶಾಭಿಷೇಕ ಮತ್ತು ಕರ್ವ ಸೇವೆ ಸರ್ವಲ್ಲ ಆ ಗುಳಿಗೆ ಮಾಯದ ಭಂಡಾರಗೂ ಸಂತೋಷಿತರು ಅರ್ಪಿತ ಮತ್ತೊಂದು ಪರಿಪೂರ್ಣ ಪತ್ನಾದಿಗಳಾದ ಆ ಪೀಠೋಪಾಧ್ಯ ಸನ್ನಿಹಿತರಾದ ತೆಪ್ಪನಗ ಮಾತ್ರ ನಮ್ಮ ಪ್ರಾಣವಾಗುತ್ತದೆ ಓಕೆ ಅಡೊಂದು ನಮ್ಮ ಕೆಲಸ ಮಾತ್ರ ದಾರ ಒಂದು ವಿಘ್ನ ಬರಂತೆ ಅಭಯನಗೊಂಡು ತನ್ನ ಮೂಲಕ ಉತ್ತರೋತ್ತರ ಶ್ರೇಯ ಭಾಗ್ಯನ ಮಾತ ಯಜಮಾನ ವರ್ಗ ಕುಟುಂಬ ಅಂಜನೆ ಜಾಗದಾಗಲೇ ಮಾತು ಭಕ್ತಿಯನ್ನಾಗಲಿ ಅನುಗ್ರಹ ಮತಕಾರಿಯಾದ ಗುಳಿಗೆ ಸರ್ವತೋಮುಖ ಅಭಿವೃದ್ಧಿ ಮೆರೆದು ನಮ್ಮ ಮತ್ತು ಅನುಗ್ರಹ ಸನ್ನಿಧಾನ ಪ್ರಾರ್ಥನೆ ಉಂಟು ಗುರುಗ ತಮ್ಮ ದೇವತಾಭ್ಯಾಂ ಮಹಾಪ್ರಾರ್ಥನಾ ಪ್ರಭ್ಯಾಂ ಗೋವಿಂದಾನಿ ಗೋವಿಂದ
Thank you.